सुमति पाश्चात्य देशतारिणे श्री कृष्ण चैतन्य प्रभु नित्यानंद श्री श्रीवासादि गौर भक्त वृंदा हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे हरे ಸೊ ಇವತ್ತು ನಾವು 13ನೇ ಅಧ್ಯಾಯ ಕ್ಷೇತ್ರಜ್ಞ ವಿಭಾಗ ಯೋಗ. ಓಕೆ, ಕ್ಷೇತ್ರಜ್ಞ ವಿಭಾಗ ಯೋಗ. ಸೊ ಈ ಅಧ್ಯಾಯದಲ್ಲಿ ಕೃಷ್ಣ ನಮ್ಗೆ ಪ್ರಕೃತಿ, ಪುರುಷ ಹಾಗೂ ಪ್ರಜ್ಞೆ ಬಗ್ಗೆ ಹೇಳ್ತಾನೆ. 13ರಿಂದ ಇವೆಲ್ಲ ಜ್ಞಾನ ಯೋಗ ಅಂತ ಕರಿತೀವಿ, ಜ್ಞಾನ ಯೋಗದ ಅಧ್ಯಾಯಗಳು. ಓಕೆ, ಸೊ 1ನೇ ಚಾಪ್ಟರ್ ಇಂದ 6ನೇ ಅಧ್ಯಾಯದವರೆಗೂ ಕರ್ಮಯೋಗ, 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೂ ಭಕ್ತಿ ಯೋಗ, ಮತ್ತೆ 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೂ ಜ್ಞಾನ ಯೋಗ ಅಂತ ಕರಿತೀವಿ. ಸೊ ಈಗ ಅತಿ ಮುಖ್ಯವಾದ ಯೋಗ ಯಾವುದು? ನಾವು ಎಷ್ಟೊಂದು ಯೋಗಗಳು ಕಲ್ತ್ವಿ ಆಗ್ಲೇ, ಕರ್ಮಯೋಗ, ಧ್ಯಾನ ಯೋಗ, ಭಕ್ತಿ ಯೋಗ. ಸೊ ಇದ್ರಲ್ಲಿ ಅತಿ ಮುಖ್ಯವಾದ ಯೋಗ ಯಾವುದು? ನೀವು ನಂಗೆ ಚಾಟಲ್ ಕೂಡ ಉತ್ತರಗಳು ಹಾಕ್ಬೋದು. ಮುಖ್ಯವಾಗಿರೋದು ಯಾವುದು? ಕೃಷ್ಣಂಗೆ ಪ್ರಿಯವಾಗೋ ಯೋಗ ಯಾವುದು ಇದರಲ್ಲಿ? ಹರಿಬೋಲ್, ನನಗೆ ಆನ್ಸರ್ ಸಿಕ್ತು ಚಾಟ್ ಅಲ್ಲಿ. ಹರಿಬೋಲ್, ವೆರಿ ನೈಸ್. ಸೊ ಕೃಷ್ಣಂಗೆ ಅತಿ ಪ್ರಿಯವಾಗಿರೋ ಯೋಗ ಮತ್ತೆ ಅತಿ ಮುಖ್ಯವಾಗಿರೋ ಯೋಗ ಭಕ್ತಿ ಯೋಗ. ಭಕ್ತಿ ಯೋಗ. ಓಕೆ, ಸೊ ಭಕ್ತಿ ಯೋಗ ಅತ್ಯಂತ ಪ್ರಿಯವಾಗಿರೋದು. ಕೃಷ್ಣ ಹೇಳ್ತಾನೆ ಭಕ್ತಿ ಯೋಗ ಮಾಡಿದ್ರೆ ಡೈರೆಕ್ಟ್ ಮೋಕ್ಷ. ಓಕೆ, ಸೊ ಕರ್ಮಯೋಗ ನಾವಾಗಲೇ ನೋಡಿದ್ವಿ 6ನೇ ಚಾಪ್ಟರ್ ಅಲ್ಲಿ. ಕರ್ಮಯೋಗ ಮಾಡೋದ್ರಿಂದ ಕರ್ಮಯೋಗ ಮಾಡ್ತಾ ಮಾಡ್ತಾ ಕೃಷ್ಣ ನಮ್ಮನ್ನ ಭಕ್ತಿ ಯೋಗಕ್ಕೆ ತಂದು ನಿಲ್ಲಿಸ್ತಾನೆ. ಅಲ್ಲಿ ಭಕ್ತಿ ಯೋಗ ಮಾಡಿ ಕೃಷ್ಣನ ಹತ್ರ ಹೋಗ್ಬೇಕು. ಅಥವಾ ಧ್ಯಾನ ಯೋಗ ಮಾಡಿದ್ರೆ ಧ್ಯಾನ ಯೋಗದಿಂದ ಕೃಷ್ಣ ಭಕ್ತಿ ಯೋಗಕ್ಕೆ ತಂದು ನಿಲ್ಲಿಸ್ತಾನೆ. ಭಕ್ತಿ ಯೋಗದಿಂದ ನಾವು ಕೃಷ್ಣನ ಹತ್ರ ಹೋಗ್ಬೋದು. ಅಥವಾ ಇನ್ಯಾವುದೋ ಬೇರೆ ಯೋಗ ಮಾಡಿದ್ರೆ, ಜ್ಞಾನ ಯೋಗ ಮಾಡಿದ್ರು ಅಷ್ಟೇ, ಕೃಷ್ಣ ಅದನ್ನ ನಮ್ಮನ್ನ ಕರ್ಕೊಂಡು ಬಂದು ಭಕ್ತಿ ಯೋಗದ ಹತ್ರ ನಿಲ್ಲಿಸ್ತಾನೆ. ಭಕ್ತಿ ಯೋಗದಿಂದ ಕೃಷ್ಣನ ಹತ್ರ ಹೋಗ್ಬೋದು. ಆದ್ರೆ ನಾವು ಭಕ್ತಿ ಯೋಗ ಯಾವಾಗ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ಯಾವಾಗ ನಾವು ನೇರ ಡೈರೆಕ್ಟ್ ಆಗಿ ಕೃಷ್ಣನ ಪ್ರಾಪ್ತಿ ಮಾಡ್ಕೊಳ್ಬೋದು. ಓಕೆ, ಸೊ ಇದು ಸೊ ಅದಕ್ಕೆ ಭಕ್ತಿ ಯೋಗ ಅತ್ಯಂತ ಶ್ರೇಷ್ಠಕರವಾದ ಯೋಗ. ಸೊ ಅದಾಗ್ಲೇ ನಮಗೆ ಕೃಷ್ಣ ಎಕ್ಸ್ಪ್ಲೇನ್ ಮಾಡಾಗಿದೆ 6ನೇ ಚಾಪ್ಟರ್ ಇಂದ 12ನೇ ಚಾಪ್ಟರ್ ವರೆಗೂ. ಹಾಗೇನೆ ಮತ್ತೆ ಅಗತ್ಯ ಏನಿದೆ? 13ರಿಂದ 18ನೇ ಚಾಪ್ಟರ್ ಭಗವದ್ಗೀತೆಯಲ್ಲಿ ಏನಕ್ಕೆ ಇರ್ಬೇಕು? ಯಾರಿಗಾದ್ರೂ ಗೊತ್ತಾ? ಯಾಕೆ ಬೇಕು ಈ 3 ಚಾಪ್ಟರ್ಸ್, ಈ 6 ಚಾಪ್ಟರ್ಸ್? ನೋಡಿ, ನಿಮ್ಗೆ ಸ್ಕ್ರೀನ್ ಮೇಲೆ ಕೂಡ ಇದೆ, ಕ್ವೆಶ್ಚನ್ ಇದೆ. 12ನೇ ಅಧ್ಯಾಯದಲ್ಲಿ ಭಕ್ತಿಯು ಶ್ರೇಷ್ಠ ಎಂದು ತಿಳಿಯುತ್ತೇವೆ. ಹಾಗಾದರೆ ಕೊನೆಯ 6 ಅಧ್ಯಾಯಗಳ ಅಗತ್ಯ ಏನಿದೆ? ಜ್ಞಾನ ಯೋಗದ ಅಗತ್ಯ ಏನಿದೆ? ಯಾಕೆ ಕೃಷ್ಣ ಹೇಳ್ತಾನೆ ಜ್ಞಾನ ಯೋಗದ ಬಗ್ಗೆ? ಯಾರಿಗೂ ಗೊತ್ತಿಲ್ಲ. ಸೊ ಇಲ್ಲಿದೆ ನೋಡಿ ಉತ್ತರ. ಆಕ್ಚುಲಿ ಹೇಳ್ಬೇಕಂದ್ರೆ ವಾಸ್ತವವಾಗಿ ಎಲ್ಲಾ ಸಂಪೂರ್ಣ 18 ಅಧ್ಯಾಯಗಳು ಕೂಡ ಭಕ್ತಿ ಬಗ್ಗೆನೇ ಮಾತಾಡುತ್ತೆ. ಕರ್ಮಯೋಗದಲ್ಲಿ ಕೂಡ ಕೃಷ್ಣ ಭಕ್ತಿ ಯೋಗದ ಬಗ್ಗೆ ಹೇಳ್ತಾ ಹೋಗ್ತಾನೆ ಅಲ್ವಾ? ನಿಷ್ಕಾಮ ಕರ್ಮಯೋಗ ಹೇಗೆ ಕೃಷ್ಣಂಗೆ ಅರ್ಪಿಸ್ಬೇಕು ಅಂತ. ಸೊ ನಮ್ಗೆ ಧ್ಯಾನ ಯೋಗದಲ್ಲೂ ಕೃಷ್ಣ ಭಕ್ತಿ ಬಗ್ಗೆ ಹೇಳ್ತಾನೆ. ಪರಮಾತ್ಮನ ಬಗ್ಗೆ ಚಿಂತನೆ ಮಾಡ್ತಾ ಧ್ಯಾನ ಮಾಡ್ಬೇಕು, ಅವಾಗ ನಾವು ಪರಮಾತ್ಮನಲ್ಲಿ ಸಮಾಧಿ ಆಗ್ತೀವಿ ಅಂತ ಹೇಳ್ತಾನೆ. ಸೊ ಆಕ್ಚುಲಿ ನೋಡ್ಬೇಕಂದ್ರೆ ಎಲ್ಲಾ 18 ಚಾಪ್ಟರ್ಗಳು ಆಕ್ಚುಲಿ ನಮ್ಗೆ ಭಕ್ತಿ ಯೋಗದ ಬಗ್ಗೆನೇ ಹೇಳುತ್ತೆ, ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ಅಲ್ವಾ? ಆದ್ರೆ ಈ ಕೊನೆಯ 6 ಅಧ್ಯಾಯಗಳು ಏನೋ ಈ ಪ್ರಪಂಚದಿಂದ ಹೊರಬರಲು ಅಗತ್ಯವಾದ ತಾತ್ವಿಕ ಜ್ಞಾನವನ್ನು ಒದಗಿಸುತ್ತವೆ.
ಸೊ ನಾವು 12ನೇ ಚಾಪ್ಟರ್ ವರೆಗೂ ಕೃಷ್ಣ ಹೇಳ್ತಾನೆ ಮೃತ್ಯು ಸಂಸಾರ ಸಾಗರದಿಂದ ಹೇಗೆ ಆಚೆ ಬರ್ಬೇಕು, ಆಚೆ ಬರ್ಬೇಕು, ಅದರ ಮಹತ್ವ ಏನು ಅಂತ ಹೇಳ್ತಾ ಹೋಗ್ತಾನೆ. ಮೋಕ್ಷ ಏನಕ್ಕೆ ಪಡ್ಕೋಬೇಕು, ಕೃಷ್ಣನ ಯಾಕೆ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತ. ಆದ್ರೆ ಈ ನಮ್ಮ ಡೇ ಟು ಡೇ ದಿನಚರಿ ಅಲ್ವಾ, ದಿನಚರಿಯಿಂದ ನಾವು ಮಾಡೋ ನಮ್ಮ ಲೈಫ್ ಸ್ಟೈಲ್ನ ಹೇಗೆ ಬದಲಾಯಿಸ್ಕೋಬಹುದು ಮೋಕ್ಷ ಮಾರ್ಗ ಹಿಡಿಯಕ್ಕೆ ಅಥವಾ ಮೋಕ್ಷ ಪಡ್ಕೊಳಕ್ಕೆ ಅನ್ನೋ ಜ್ಞಾನನ ನಮ್ಗೆ ಈ ಕೊನೆಯ 6 ಚಾಪ್ಟರ್ ಅಲ್ಲಿ ಕೃಷ್ಣ ಕೊಡ್ತಾನೆ. ಓಕೆ, ಅದಕ್ಕೆ ನಮ್ಗೆ ಈ ಕೊನೆಯ 6 ಚಾಪ್ಟರ್ಗಳಲ್ಲಿ ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಎಷ್ಟೊತ್ತಿಗೆ ಮಲ್ಕೋಬೇಕು, ಎಷ್ಟೊತ್ತಿಗೆ ಎದ್ದೇಳ್ಬೇಕು ಅಲ್ವಾ, ಎಲ್ಲ ಹೇಳ್ತಾನೆ ಕೃಷ್ಣ. ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ನಾವು ಬದಲಾಯಿಸ್ಕೊಂಡ್ರೆ, ಸಾತ್ವಿಕ ಲೈಫ್ ಸ್ಟೈಲ್ ಅಳವಡಿಸ್ಕೊಂಡಾಗ ಪಡ್ಕೊಳಕ್ಕೆ ಇನ್ನೂ ಈಸಿ ಆಗತ್ತೆ ಅಲ್ವಾ. ಸೊ ಇದೆಲ್ಲ ಬೋನಸಸ್ ತರ, ಚಿಕ್ಕ ಚಿಕ್ಕ ಪರ್ಕ್ಸ್ ಅಂತೀವಲ್ಲ, ಆ ತರ ಈ ಕೊನೆಯ 6 ಚಾಪ್ಟರ್ಗಳು. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ಚಾಪ್ಟರ್ ಅರ್ಜುನ ಕೇಳೋ ಪ್ರಶ್ನೆಗಳಿಂದ ಪ್ರಾರಂಭ ಆಗುತ್ತೆ. ಅರ್ಜುನ ಕೆಲವೊಂದು ಪ್ರಶ್ನೆ ಕೇಳ್ತಾನೆ ಕೃಷ್ಣನ್ಗೆ. ಏನ ಪ್ರಶ್ನೆ ಅಂತ ಇಲ್ಲಿ ನೋಡೋಣ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಶ್ರೀಭಗವಾನುವಾಚ ಇದಂ ಶರೀರಂ ಕೌಂತೆಯ ಕ್ಷೇತ್ರಂ ಇತಿ ಅಭಿಧೀಯತೆ ಏತದ್ಯೋ ವೇತ್ತಿ ತತ್ವಂ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿದಃ. ಇಲ್ಲಿ ನೋಡಿ ಕೃಷ್ಣ ಹೇಳ್ತಾನೆ, ಅರ್ಜುನ ಕೇಳ್ತಾನೆ, ಕ್ವೆಶನ್ಸ್ ಕೇಳ್ತಾನೆ, ಕೃಷ್ಣ ಅದಕ್ಕೆ ಉತ್ತರಗಳನ್ನ ಹೇಳ್ತಾ ಹೋಗ್ತಾನೆ. ಸೊ ಫಸ್ಟ್ ಕ್ವೆಶನ್ ಅರ್ಜುನ ಕೇಳೋದು ಪ್ರಕೃತಿ ಅಂದ್ರೆ ಏನು, ಪ್ರಕೃತಿ ಬಗ್ಗೆ ಹೇಳು ಅಂತ ಕೇಳ್ತಾನೆ. ಸೊ ಅಲ್ಲಿ ಬಗ್ಗೆ ಕೃಷ್ಣ ಹೇಳ್ತಾನೆ, ಪ್ರಕೃತಿ ಅಂದ್ರೆ ಐಹಿಕ ಪ್ರಕೃತಿ, ನಾವು ಗಾಳಿ ಬೆಳಕು ಪ್ರಪಂಚ, ನಮ್ ಸುತ್ತಲೂ ಇರೋ ಪ್ರಪಂಚ ಏನಿದೆ, ಈ ಐಹಿಕ ಪ್ರಕೃತಿಗೆ ನಾವು ಪ್ರಕೃತಿ ಅಂತ ಕರಿತೀವಿ. ಮಟೀರಿಯಲ್ ನೇಚರ್ ಅಂದ್ರೆ ಭೌತಿಕ ಪ್ರಪಂಚ, ನಮ್ ಕಣ್ ಮುಂದೆ ಏನ್ ಕಾಣಿಸ್ತಾ ಇದೆ ಅಲ್ವಾ. ಅದಾದ್ಮೇಲೆ ಬರೋದು ಪುರುಷನ್ ಬಗ್ಗೆ ಕೇಳ್ತಾನೆ ಅರ್ಜುನ. ಸೊ ಪುರುಷ ಯಾರು ಅಲ್ಲ, ಈ ಪ್ರಕೃತಿನ ಆನಂದಿಸೋನೆ ಪುರುಷ ಅಲ್ವಾ. ಪುರುಷ ಯಾರು ಅಲ್ಲ, ಈ ಪ್ರಕೃತಿನ ಆನಂದಿಸೋನು ಪುರುಷ ಅಂತ ಹೇಳ್ತಾನೆ. ಕ್ಷೇತ್ರ, ನೆಕ್ಸ್ಟ್ ಕ್ಷೇತ್ರ ಅಂದ್ರೆ ಏನು ಅಂತ ಕೇಳ್ತಾನೆ. ಕ್ಷೇತ್ರ ಅಂದ್ರೆ ದೇಹ, ಆಯ್ತಾ. ಸೊ ಈ ಕ್ಷೇತ್ರ ಅಂದ್ರೆ ನಮ್ಮ ಆತ್ಮ ಇರೋ ಸ್ಥಳ. ಆತ್ಮ ದೇಹದಲ್ಲಿರುತ್ತೆ, ದೇಹದಲ್ಲಿ ಇದ್ಕೊಂಡೆ ಆತ್ಮ ಕೆಲ್ಸಗಳನ್ನೆಲ್ಲ ಮಾಡಕ್ಕಾಗೋದು ಅಲ್ವಾ. ಸೊ ಆತ್ಮ ಇರೋ ಸ್ಥಳಕ್ಕೆ ನಾವು ಕ್ಷೇತ್ರ ಅಂತ ಹೇಳ್ತೀವಿ. ಕ್ಷೇತ್ರ ಅಂದ್ರೆ ದೇಹ, ನಮ್ಮ ಶರೀರ. ಕ್ಷೇತ್ರಜ್ಞ ಅಂದ್ರೆ ಕ್ಷೇತ್ರದ ಅಧಿಪತಿ, ಅಂದ್ರೆ ಕ್ಷೇತ್ರನ ಚೆನ್ನಾಗಿ ತಿಳ್ಕೊಂಡಿರೋನು. ಸೊ ಅವನ ಕ್ಷೇತ್ರ ತಿಳಿದಿರೋನ್ಗೆ ಕ್ಷೇತ್ರಜ್ಞ ಅಂತ ಹೇಳ್ತೀವಿ. ಸೊ ಒಬ್ರು ಆತ್ಮ, ಆಯ್ತಾ, ನನ್ನ ದೇಹದಲ್ಲಿ ನಾನು ಇದ್ದೀನಿ ಅಂದ್ರೆ ನನ್ನ ದೇಹದ ಬಗ್ಗೆ ನನಗೆ ಗೊತ್ತಿದೆ ಅಲ್ವಾ. ಸೊ ಈ ದೇಹ ನಂದು ಅಂತ ನಾನು ಕರಿಬಹುದು, ನಾನು ಈ ದೇಹದಲ್ಲಿ ಇರೋ ಅಷ್ಟು ದಿನ ಅಲ್ವಾ. ಸೊ ಅಂದ್ರೆ ನಾನು ಈ ಕ್ಷೇತ್ರಕ್ಕೆ ಅಧಿಪತಿ. ಸೊ ಒಂದು ಆತ್ಮ, ನನ್ನ ಆತ್ಮ. ಇನ್ನೊಂದು ಕ್ಷೇತ್ರಜ್ಞ ಇದ್ದಾರೆ, 2 ಕ್ಷೇತ್ರಜ್ಞರು ಇರ್ತಾರೆ. ಸೊ ಇನ್ನೊಬ್ಬ ಕ್ಷೇತ್ರಜ್ಞ ಪರಮಾತ್ಮ, ಯಾಕಂದ್ರೆ ಪರಮಾತ್ಮ ಕೂಡ ಇದೇ ದೇಹದಲ್ಲಿ ವಾಸಿಸ್ತಾನೆ ಅಲ್ವಾ. ಸೊ ಆತ್ಮ ಮತ್ತು ಪರಮಾತ್ಮ ಇಬ್ಬರನ್ನ ನಾವು ದೇಹಕ್ಕೆ ಅಧಿಪತಿ ಅಥವಾ ದೇಹನ ತಿಳಿದವರು ಅಂತ ಕರಿತೀವಿ, ಆಯ್ತಾ. ಅದಾದ್ಮೇಲೆ ನೆಕ್ಸ್ಟ್ ಜ್ಞಾನಂ ಅಂದ್ರೆ ಜ್ಞಾನ ಅಲ್ವಾ. ಜ್ಞಾನ ಅಂದ್ರೆ ಏನು ಅಂತ ಕೇಳ್ತಾನೆ ಅರ್ಜುನ. ಅವಾಗ ಕೃಷ್ಣ ಹೇಳ್ತಾನೆ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಅರ್ಥ ಮಾಡಿಕೊಳ್ಳುವುದು. ನಮ್ಮ ದೇಹ ಮತ್ತೆ ಆತ್ಮ ಮತ್ತೆ ಪರಮಾತ್ಮನ ಅರ್ಥ ಮಾಡ್ಕೊಳ್ಳೋದು ಜ್ಞಾನ. ದೇಹ ತಾತ್ಕಾಲಿಕ, ಪರಮಾತ್ಮ ಶಾಶ್ವತ, ಆತ್ಮ ಶಾಶ್ವತ. ಆತ್ಮ ಅಂದ್ರೆ ಆತ್ಮ ಪರಮಾತ್ಮನಿಗೆ ಭಕ್ತಿ ಮಾಡ್ಬೇಕು. ಇದನ್ನ ನಮ್ಗೆ ಜ್ಞಾನ ಪ್ರಾಪ್ತಿಯಾಗಿದೆ ಅಂತ ಅರ್ಥ. ನೆಕ್ಸ್ಟ್ ಜ್ಞೇಯಂ ಅಂದ್ರೆ ಜ್ಞಾನ, ಏನನ್ನ ತಿಳ್ಕೊಳ್ಬೇಕು, ಅದು ಜ್ಞಾನದ ಗುರಿನ ನಾವು ಜ್ಞೇಯಂ ಅಂತ ಹೇಳ್ತೀವಿ. ಫೈನಲಿ ನಾವ್ ಯಾವ್ದ್ರ ಬಗ್ಗೆ ತಿಳ್ಕೊಬೇಕು, ಅದು ಜ್ಞೇಯಂ ಅಂತ ಹೇಳ್ತೀವಿ. ಪರಮಾತ್ಮನ ಬಗ್ಗೆ ತಿಳ್ಕೊಬೇಕು, ಪರಮಾತ್ಮದ ಪೊಸಿಷನ್ ಬಗ್ಗೆ ತಿಳ್ಕೊಬೇಕು. ಪರಮಾತ್ಮನ ಸ್ಥಾನ ಅಂದ್ರೆ ಅವನು ವಿಭು ಅಲ್ವಾ, ನಾವು ಅಣು ಆತ್ಮ, ಅವನು ವಿಭು ಆತ್ಮ. ಅಂದ್ರೆ ನಾವು ಸೇವಕರು, ಕೃಷ್ಣನ ಸೇವಕ ನಾವು, ಆದ್ರೆ ಪರಮಾತ್ಮ ಮಾಸ್ಟರ್ ಅಲ್ವಾ. ಸೊ ಈ ಡಿಫ್ರೆನ್ಸ್ ನ ನಾವು ತಿಳ್ಕೊಬೇಕು, ಈ ಡಿಫ್ರೆನ್ಸ್ ನ ಅರಿಬೇಕು. ಇವಾಗ ನಾವಾಗ್ಲೇ ತಿಳಿದ ಹಾಗೆ ದೇಹಕ್ಕೆ ನಮ್ಗೆಲ್ಲ ಗೊತ್ತಾಗಿರೋ ಹಾಗೆ ಇಬ್ರು ಕ್ಷೇತ್ರಜ್ಞರಿರ್ತಾರೆ, ಆತ್ಮ ಮತ್ತು ಪರಮಾತ್ಮ. ಸೊ ಮತ್ತೆ ಆತ್ಮಕ್ಕೆ ಮತ್ತೆ ಪರಮಾತ್ಮಕ್ಕಿರೋ ವ್ಯತ್ಯಾಸ ಏನು, ಯಾರಿಗಾದ್ರೂ ಗೊತ್ತಿದ್ಯಾ ಉತ್ತರ?
ಆತ್ಮಕ್ಕೆ ಮತ್ತೆ ಪರಮಾತ್ಮಕ್ಕೆ ಇರೋ ವ್ಯತ್ಯಾಸ ಏನು? ನೀವು ಉತ್ತರ ಚಾಟಲ್ಲಿ ಹಾಕ್ಬೋದು ಅಥವಾ ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು. ಯಾರಿಗೂ ಗೊತ್ತಿಲ್ವಾ? ಆತ್ಮ ನಮ್ಮ ದೇಹದಲ್ಲಿ ಮಾತ್ರ ಇರುತ್ತೆ. ನಾವು ನನ್ನ ಆತ್ಮ ಈಗ ನನ್ನ ದೇಹದಲ್ಲಿ ಮಾತ್ರ ಇದೆ. ನಾನು ಬೇರೆಯವ್ರ ದೇಹಕ್ಕೆ ಹೋಗಕ್ ಬರಲ್ಲ. ಆದ್ರೆ ಪರಮಾತ್ಮ ನನ್ನ ದೇಹ ಮತ್ತೆ ನಿಮ್ಮ ದೇಹ ಮತ್ತೆ ಬೇರೆಯವ್ರ ಎಲ್ಲ ಈ ಚರ ಮತ್ತೆ ಅಚರ ವಸ್ತುಗಳೆಲ್ಲ ಇರ್ತಾನೆ. ಒಂದೇ ಪರಮಾತ್ಮ ಅಲ್ವಾ? ಹರಿ ಬೋಲ್. ವರದರಾಜ್ ಪ್ರಭುನು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಆತ್ಮ ದೇಹ ಬದಲಿಸ್ತಾ ಹೋಗುತ್ತೆ, ಆದ್ರೆ ಪರಮಾತ್ಮ ಎಲ್ಲಾ ದೇಹದಲ್ಲಿ ಒಂದೇ ಸರ್ತಿ ಇರ್ತಾನೆ ಅಲ್ವಾ? ಈಗ ನನ್ನ ಆತ್ಮ ಅಂದ್ರೆ ನನ್ನ ದೇಹದಲ್ಲಿ ಮಾತ್ರ ಇರುತ್ತೆ. ನನ್ನ ದೇಹದಲ್ಲಿ ಏನೇನಾಗ್ತಾ ಇದೆ, ನಾನೇನ್ ಯೋಚನೆ ಮಾಡ್ತಿದ್ದೀನಿ ಅನ್ನೋದು ಮಾತ್ರ ನನಗೆ ಯೋಚನೆ ಮಾಡ್ತಿದ್ದೀರಾ, ನಿಮ್ ದೇಹದಲ್ಲಿ ಏನಾಗ್ತಿದೆ ಅಂತ ನನಗೆ ಅರಿವಿರಲ್ಲ ಅಲ್ವಾ? ಯಾಕಂದ್ರೆ ಇದು ನನ್ನ ನಾನು ಈ ಕ್ಷೇತ್ರಕ್ಕೆ ಮಾತ್ರ ಕ್ಷೇತ್ರಜ್ಞೆ ಆಗಿರ್ತೀನಿ. ಆದ್ರೆ ಪರಮಾತ್ಮ ನನ್ನ ದೇಹದಲ್ಲಿ ಏನಾಗ್ತಿದೆ ಅಂತಾನೂ ಗೊತ್ತು, ನಿಮ್ಮ ದೇಹದಲ್ಲಿ ಏನಾಗ್ತಿದೆ ಅಂತ ಗೊತ್ತು. ಸರ್ವ ಸರ್ವ ಚರ ಮತ್ತೆ ಅಚರ ವಸ್ತುಗಳಲ್ಲಿ ಕೂಡ ಅವನಿರೋದ್ರಿಂದ ಎಲ್ಲಾ ಕಡೆ ಏನೇನಾಗ್ತಿದೆ ಅಂತ ಅವನಿಗೆ ಗೊತ್ತು ಅಲ್ವಾ? ಅದು ಸೇಮ್ ಪರಮಾತ್ಮ, ನನ್ನಲ್ಲಿರೋ ಪರಮಾತ್ಮನೇ ನಿಮ್ಮಲ್ಲೂ ಇರೋದು, ಬೇರೆ ಪರಮಾತ್ಮ ಇಲ್ಲ ಅಲ್ವಾ? ಸೊ ಇದು ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ? ಸೊ ಇದು ಮತ್ತೆ ಪರಮಾತ್ಮ ಮತ್ತೆ ಆತ್ಮಕ್ಕಿರೋ ವ್ಯತ್ಯಾಸ. ಆತ್ಮ ತುಂಬಾ ಚಿಕ್ಕದು, ಅದಕ್ಕೆ ಲಿಮಿಟೆಡ್ ಕೆಪಾಸಿಟಿ ಇರುತ್ತೆ. ನನ್ನ ದೇಹದ ಬಗ್ಗೆ ಮಾತ್ರ ನಾನು ತಿಳ್ಕೊಬೋದು, ಅಣು ಆತ್ಮ ಅಂತ ಕರಿತೀವಿ. ಆದ್ರೆ ಪರಮಾತ್ಮ ಸರ್ವವ್ಯಾಪಿ, ಎಲ್ಲಾ ಕಡೆ ಇರ್ತಾನೆ ಅಲ್ವಾ? ಚರ ಮತ್ತೆ ಅಚರ ಎಲ್ಲಾ ಜೀವಿಗಳಲ್ಲಿ ಇರ್ತಾನೆ. ನಾನು ಒಂದು ಜೀವಿ ಅಷ್ಟೇ, ಈ ತರ ಎಲ್ಲಾ ಜೀವಿಗಳಲ್ಲೂ ಇರೋದು ಪರಮಾತ್ಮ ಅಲ್ವಾ? ಸೊ ಎಲ್ಲಾ ದೇಹದಲ್ಲಿ ಏನಾಗ್ತಿದೆ ಅಂತ ಪರಮಾತ್ಮಂಗೆ ಗೊತ್ತು. ಎಲ್ಲರೂ ಏನೇನ್ ಯೋಚನೆ ಮಾಡ್ತಿದ್ರು, ಎಲ್ಲರ ಮನ್ಸಿನಲ್ಲಿ ಏನ್ ನಡೀತಿದೆ ಅಂತ ಪರಮಾತ್ಮನಿಗೆ ಗೊತ್ತು ಅಲ್ವಾ? ಅದಕ್ಕೆ ಅವನು ವಿಭು ಆತ್ಮ ಅಂತ ಕರಿತೀವಿ, ಅವನು ಗ್ರೇಟ್ ಅಂತ ಕರಿತೀವಿ ಅಲ್ವಾ? ಸೊ ಈ ವ್ಯತ್ಯಾಸ ನಾವ್ ಅರ್ಥ ಮಾಡ್ಕೋಬೇಕು. ಅವನು ಗ್ರೇಟ್ ಅಂತ ನಾವ್ ಯಾವಾಗ ಅರ್ಥ ಮಾಡ್ಕೋತೀವಿ, ಅವಾಗ ನಾವು ಕೃಷ್ಣನ್ಗೆ ಸೇವೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ? ಕ್ಷೇತ್ರಜ್ಞಾನಂ ಚಾಪ್ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಕ್ಷೇತ್ರಜ್ಞಯೋರ್ ಜ್ಞಾನಂ ಯತ್ತಜ್ಞಾನಂ ಮತಂ ಮಮ. ಅನುವಾದ ಓದು ಯಾರಾದ್ರೂ? ಹರೇ ಕೃಷ್ಣ ಮಾತಾಜಿ. ಅನುವಾದ. ಭರತವಂಶ ಶ್ರೇಷ್ಠನಾದ ಅರ್ಜುನನೇ, ಎಲ್ಲಾ ದೇಹಗಳಲ್ಲಿರುವ ಕ್ಷೇತ್ರಜ್ಞನು ನಾನೇ. ಈ ದೇಹವನ್ನು ಅದರ ಕ್ಷೇತ್ರಜ್ಞನನ್ನು ತಿಳಿಯುವುದೇ ಜ್ಞಾನ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಇದೇ ನನ್ನ ಅಭಿಪ್ರಾಯ. ಧನ್ಯವಾದಗಳು ಮಾತಾಜಿ. ಹರಿ ಬೋಲ್. ಸೊ ನೋಡಿ, ಇಲ್ಲಿ ಹೇಳ್ತಿದ್ದಾನೆ, ಇಲ್ಲಿ ಡಿಫ್ರೆನ್ಸ್ ಇವಾಗಲೇ ಹೇಳಿದಾನೆ. ಎಲ್ಲಾ ದೇಹಗಳಲ್ಲಿ ಕ್ಷೇತ್ರಜ್ಞ ನಾನೇ. ಪರಮಾತ್ಮ ಎಲ್ಲಾರ ದೇಹದಲ್ಲೂ ಇರ್ತಾನೆ, ಅದು ಸೇಮ್ ಪರಮಾತ್ಮ ಇಲ್ಲ. ನನ್ನ ದೇಹದಲ್ಲಿರೋ ಪರಮಾತ್ಮನೇ ನಿಮ್ಮ ದೇಹದಲ್ಲಿ ಕೂಡ ಇರ್ತಾನೆ. ಆ ಪರಮಾತ್ಮ ನಾವು ಮಾಡೋ ಎಲ್ಲಾ ಚಟುವಟಿಕೆನ ನೋಡ್ತಾ ಇರ್ತಾನೆ. ಚಟುವಟಿಕೆ ಮಾಡೋದು ಆತ್ಮ, ಆದ್ರೆ ಅದನ್ನ ಬರೀ ನೋಡಿ ಬರೀ ನೋಡ್ತಾ ಸಾಕ್ಷಿಯಾಗಿ ನಿಂತಿರೋದು ಪರಮಾತ್ಮ ಅಲ್ವಾ? ಸೊ ನಾವೀಗ ಏನಾದ್ರೂ ಮಾಡ್ಬೇಕು ಅಂತ ಅನ್ಸಿದ್ರೆ ಆ ಪರಮಾತ್ಮ ನಮ್ಗೆ ಮಾಡಕ್ಕೆ ಎಲ್ಲಾ ಫೆಸಿಲಿಟೀಸ್ ಕೊಡ್ತಾನೆ. ಇವಾಗ ನಮ್ಗೆ ಅಡ್ಗೆ ಮಾಡ್ಬೇಕು ಅಂತ ಅನ್ಸ್ತಿರುತ್ತೆ, ಆತ್ಮಕ್ ಅನ್ಸುತ್ತೆ ಮಾಡ್ಬೇಕು, ಏನಾದ್ರೂ ಅಡುಗೆ ಮಾಡ್ಬೇಕು ಅಂತ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ಪದಾರ್ಥಗಳಾಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಎಲ್ಲ ಒದಗಿಸಿ ಕೊಡೋದು ಪರಮಾತ್ಮ ಅಲ್ವಾ? ಕೆಲವೊಮ್ಮೆ ಮನೇಲಿ ನಾವು ನೋಡ್ಬೋದು, ಏನಾದ್ರೂ ಮಾಡ್ಬೇಕು ಅಂದಾಗ ಸಡನ್ ಆಗಿ ಬಡತನ ಇರುತ್ತೆ, ದುಡ್ಡಿರಲ್ಲ ಮಾಡಕ್ಕೆ. ಅವಾಗ ನಾವೇನ್ ಮಾಡ್ತೀವಿ? ಕೃಷ್ಣನ್ ಕೇಳ್ತೀವಿ ಅಲ್ಲ, ನಾವ್ ಇದನ್ನ ಮಾಡ್ಬೇಕು ಕೃಷ್ಣ, ಆದ್ರೆ ನನ್ಗೆ ದುಡ್ಡಿಲ್ಲ, ದಯವಿಟ್ಟು ಹೆಲ್ಪ್ ಮಾಡು, ಸಹಾಯ ಮಾಡು, ಏನಾದ್ರೂ ಮಾಡು ಅಂತ. ಅವಾಗ ದೇವ್ರು ನಮ್ಗೆಲ್ಲ ಒದಗಿಸಿ ಕೊಡ್ತಾರೆ, ಅವನೇ ಪರಮಾತ್ಮ ಅಲ್ವಾ? ಸೊ ನಮ್ಗೇನಾದ್ರೂ ಮನ್ಸಲ್ಲಿ ಮಾಡ್ಬೇಕು ಅಂತ ಬಂದಾಗ ಅದಕ್ಕೆ ಎಲ್ಲಾ ಒದಗಿಸಿ ಕೊಡೋದು ಪರಮಾತ್ಮ, ಮತ್ತು ಸಾಕ್ಷಿಯಾಗಿ ನಿಂತು ಏನೇನ್ ಮಾಡ್ತಿದೀವಿ ಅಂತ ನೋಡ್ತಾ ಇರ್ತಾನೆ ಕೃಷ್ಣ ಮಲ್ಕೊಂಡಿದ್ದಾರೆ ಅಂತ ಅಲ್ವಾ? ಸೊ ಇದು ಪರಮಾತ್ಮನ ಕೆಲಸ. ಪರಮಾತ್ಮಕ್ಕೆ ಮತ್ತೆ ಆತ್ಮಕ್ಕಿರೋ ವ್ಯತ್ಯಾಸ. ಆತ್ಮ ಮತ್ತು ಪರಮಾತ್ಮ ಇಬ್ಬರು ಕ್ಷೇತ್ರಜ್ಞ. ಓಕೆ, ಇದು ನಾವಾಗ್ಲೇ ನೋಡಿದ್ವಿ. ಪ್ರಜ್ಞೆಯ ವಿವಿಧ ಹಂತಗಳು ಯಾವುವು? ಸೊ ನಮ್ಗೆ 3 ತರ ಶರೀರ ಇರುತ್ತೆ, ಅದು ಗೊತ್ತಿರ್ಬೇಕು ಎಲ್ಲರಿಗೂ. ನಾವಾಗ್ಲೇ ನೋಡಿದೀವಿ. ಆತ್ಮ ಅನ್ನೋದು ರಿಯಲ್ ಶರೀರ
ಆಯ್ತಾ, ರಿಯಲ್ ಕಾನ್ಷಿಯಸ್ನೆಸ್. ಆತ್ಮನ ಕವರ್ ಮಾಡಿರೋದು ನೆಕ್ಸ್ಟ್ ಲೇಯರ್ ಸೂಕ್ಷ್ಮ ಶರೀರ ಅಂತ ಹೇಳ್ತೀವಿ. ಸೂಕ್ಷ್ಮ ಶರೀರ ಅಂದ್ರೆ ನಮ್ಮ ಮೈಂಡ್, ಮನಸ್ಸು ಮತ್ತೆ ನಮ್ಮ ಬುದ್ಧಿ. ಮನಸ್ಸು, ಬುದ್ಧಿ ಮತ್ತು ಅಹಂಕಾರಗಳನ್ನ ನಾವು ಸೂಕ್ಷ್ಮ ಶರೀರ ಅಂತ ಕರಿತೀವಿ. ಅದಾದ್ಮೇಲೆ ಆಚೆ ನಮ್ಗೇನ್ ಕಾಣುತ್ತಲ್ಲ ಅದು ಸ್ಥೂಲ ಶರೀರ ಅಂತ ಕರಿತೀವಿ. ಸ್ಥೂಲ ಶರೀರ ಅಂದ್ರೆ ಚರ್ಮ, ಬೋನ್ಸ್, ಮಸಲ್ಸ್ ಅಲ್ವಾ, ಈ ತರ ಏನೇನಿದೆ ಅದಕ್ಕೆ ಸ್ಥೂಲ ಶರೀರ ಅಂತ ಕರಿತೀವಿ. ಸೊ ಆತ್ಮನ ಎರಡು ಕವರ್ ಮಾಡಿರುತ್ತೆ. ಟೋಟಲ್ ನಮ್ಗೆ ಆತ್ಮ ಶರೀರ, ಸೂಕ್ಷ್ಮ ಶರೀರ ಅಂದ್ರೆ ಆತ್ಮ ಶರೀರಕ್ಕೆ ನಾವು ಆಧ್ಯಾತ್ಮಿಕ ಶರೀರ ಅಂತ ಕರಿತೀವಿ. ಆದ್ಮೇಲೆ ಸೂಕ್ಷ್ಮ ಶರೀರ, ಆಮೇಲೆ ಸ್ಥೂಲ ಶರೀರ ಅಲ್ವಾ. ಸೊ ಆಧ್ಯಾತ್ಮಿಕ ಶರೀರ ಅಂದ್ರೆ ಆತ್ಮದಲ್ಲಿರೋದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ನೆಲೆಗೊಂಡ ಪ್ರಜ್ಞಾತೂರ್ಯ ಇರುತ್ತೆ. ಆದ್ರೆ ಸ್ಥೂಲ ಮತ್ತೆ ಸೂಕ್ಷ್ಮ ಶರೀರದಲ್ಲಿ ಈ ಐಹಿಕ ಪ್ರಪಂಚ ಏನಿದೆ, ಐಹಿಕ ಜ್ಞಾನ, ಐಹಿಕ ಪ್ರಜ್ಞೆಯ ತೂರ್ಯ ಇರುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೂಕ್ಷ್ಮ ಶರೀರದಲ್ಲಿ ನಮಗೆ ಇವಾಗ ಕನ್ಸ್ ಕಾಣೋದಾಗಿರ್ಲಿ, ಯೋಚನೆಗಳು ಮಾಡೋದಾಗಿರ್ಲಿ, ಇದೆಲ್ಲ ನಮ್ಗೆ ಸೂಕ್ಷ್ಮ ಶರೀರದಲ್ಲೇ ಆಗ್ತಾ ಇರುತ್ತೆ ಅಲ್ವಾ. ಸ್ವಪ್ನ, ಯೋಚನೆ, ಆಸೆ ಇದೆಲ್ಲ ಜನನ ಆಗೋದು ಎಲ್ಲಿ? ಸೂಕ್ಷ್ಮ ಶರೀರದಲ್ಲಿ. ಹಾಗಿದ್ರೆ ಸ್ಥೂಲ ಶರೀರದಲ್ಲಿ ಜಾಗೃತಿ ಅಲ್ವಾ, ಜಾಗೃತಿ ಸ್ಟೇಟ್ ಅಂದ್ರೆ ನಮ್ ಸುತ್ತ ಏನಾಗ್ತಿದೆ, ನಾವೇನ್ ಮಾಡ್ಬೇಕು ಅದ್ರ ಬಗ್ಗೆ ನಾವು ಯೋಚನೆ ಮಾಡಿರ್ತೇವೆ ಅಲ್ವಾ. ಸೊ ಅದಕ್ಕೆ ಎಲ್ಲಾ ನಾವು ಅಂತರ್ಮುಖಿ ಆಗ್ಬೇಕು, ಒಳಗ್ ನೋಡ್ಬೇಕು, ಆಚೆ ಅಲ್ಲ. ಆಚೆ ನೋಡಿದಾಗ ಏನಾಗುತ್ತೆ, ಇದು ಆತ್ಮ ನೋಡ್ಬೇಕಾಗಿರೋದು ಅಲ್ವಾ, ದೇಹ ಅಲ್ಲ. ಸೊ ಆತ್ಮ ಯಾವಾಗ್ಲೂ ಒಳಗ್ ನೋಡ್ಬೇಕು, ಲುಕ್ ಇನ್ವರ್ಡ್ ಅಂತ ಹೇಳ್ತೀವಿ ನಾವು ಅಲ್ವಾ. ಯಾಕಂದ್ರೆ ಅಲ್ಲಿ ನಾವು ಒಳಗಡೆ ನೋಡಿದಾಗ ಏನಾಗುತ್ತೆ, ಅಲ್ಲಿ ನಮ್ಗೆ ಪರಮಾತ್ಮನ ದರ್ಶನ ಆಗುತ್ತೆ. ಆಚೆ ನೋಡಿದಾಗ ಏನಾಗುತ್ತೆ, ಬರೀ ಸ್ವಪ್ನ ಮತ್ತು ಜಾಗೃತಿ ಸ್ಟೇಟ್ಗಳಿದಾವೆ. ಐಹಿಕ ಪ್ರಪಂಚದಲ್ಲಿ ನೋಡ್ತೀವಿ ನಾವು. ಆಚೆ ನೋಡಿದಾಗ ಭೌತಿಕ ಮತ್ತು ಐಹಿಕ ಪ್ರಪಂಚದ ನೋಡ್ತೀವಿ, ಆ ಜ್ಞಾನನ ಪಡ್ಕೋತೀವಿ. ಆದ್ರೆ ಒಳಗಡೆ ನೋಡಿದಾಗ ಏನಾಗುತ್ತೆ, ಆತ್ಮದಿಂದ ಒಳಗ್ ನೋಡಿದಾಗ ನಾವು ಪರಮಾತ್ಮನ ದರ್ಶನ ಆಗುತ್ತೆ. ಆತ್ಮಕ್ ಪಕ್ಕದಲ್ಲೇ ಪರಮಾತ್ಮ ಕೂತಿರ್ತಾನೆ, ಇಲ್ಲಿ ಕೂತಿರೋದೇ ಪರಮಾತ್ಮ. ಅದಕ್ಕೆ ಇಲ್ಲಿ ನಾವು ಆಧ್ಯಾತ್ಮಿಕ ಜ್ಞಾನದಲ್ಲಿ ಏನೋ ಇರ್ತೀವಿ, ಆಧ್ಯಾತ್ಮಿಕ ಪ್ರಜ್ಞೆಯಲ್ಲಿ ಇರ್ತೀವಿ ಅಂತ ಹೇಳ್ತೀವಿ ಅಲ್ವಾ. ಸೊ ಈ ಒಳಗ್ ನೋಡೋದನ್ನೇ ನಾವು ಧ್ಯಾನ ಯೋಗ, ಅಷ್ಟಾಂಗ ಯೋಗದಲ್ಲಿ ಕಲ್ತಿದ್ದು ಅಲ್ವಾ. ಪ್ರಾಣಾಯಾಮ ಸ್ಥಿತಿ ಆಗಿರ್ಬೋದು, ಫಾರೆಸ್ಟಿಗೆ ಹೋಗಿ ಜಿಂಕೆ ಚರ್ಮ ಹಾಕೊಂಡು ಏನು ತಿಂದಿರಾ ಚಕ್ರ ಆಕ್ಟಿವೇಶನ್ ಆಗಿರ್ಬೋದು. ಈಗ ಮಾಡರ್ನ್ ಟೈಮ್ಸ್ ಅಲ್ಲಿ ಎಲ್ಲರೂ ಹೇಳ್ತಾರಲ್ಲ, ಚಕ್ರ ಆಕ್ಟಿವೇಶನ್, ನಾನು ಸುದರ್ಶನ್ ಕ್ರಿಯೆ ಮಾಡ್ತೀನಿ, ಆ ಯೋಗ ಮಾಡ್ತೀನಿ, ಈ ಯೋಗ ಮಾಡ್ತೀನಿ. ಇದೆಲ್ಲದರ ಗುರಿ ಒಂದೇ, ಲುಕ್ ಇನ್ವರ್ಡ್, ಒಳಗ್ ನೋಡೋದು, ಪರಮಾತ್ಮನ ಕಡೆ ನೋಡೋದನ್ನೇ ಇವರೆಲ್ಲ ಮಾಡ್ತಾ ಇರೋದು. ಆದ್ರೆ ಪರಮಾತ್ಮ ಅಲ್ಟಿಮೇಟ್ ಅಲ್ಲ. ನಾವು ನಿನ್ನೆ ಚಾಪ್ಟರ್ ಅಲ್ಲಿ ವಿಶ್ವರೂಪ ಸಂದರ್ಶನ ಯೋಗದಲ್ಲಿ ಆಗ್ಲೇ ಕಲ್ತ್ವಿ, ಪರಮಾತ್ಮಗಿಂತ ಗ್ರೇಟ್ ಕೃಷ್ಣ. ಸೊ ಡೈರೆಕ್ಟ್ ಆಗಿ ಕೃಷ್ಣನ್ ನೋಡ್ಬೇಕು ನಾವು ಅಲ್ವಾ. ಸೊ ಅದಕ್ ಬೇಕಾಗಿರೋದನ್ನೆಲ್ಲ ನಾವೀಗ ಈ ಭಗವದ್ಗೀತೆಯಲ್ಲಿ ಕಲಿತಾ ಹೋಗ್ತೀವಿ. ಇದು ಪ್ರಕೃತಿ. ನಾನು ಆಗ್ಲೇ ಹೇಳ್ದಾಗ ಭೌತಿಕ ಪ್ರಪಂಚ, ಐಹಿಕ ಪ್ರಪಂಚನ ನಾವು ಪ್ರಕೃತಿ ಅಂತ ಕರಿತೀವಿ ಅಲ್ವಾ. ಸೊ ಮಾಯಾ, ಈ ಮಾಯೆನ ಇದನ್ನೇ ಮಾಯಾ ಅಂತ ಕರೆಯೋದು. ಮಾಯೆಯಲ್ಲಿ 3 ವಿಧ ಇರುತ್ತೆ, ಅದನ್ನ ನಾವು ನೋಡ್ತಾ ಹೋಗ್ತೀವಿ. ನಾಳೆ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಆಯ್ತಾ. ನಾಳೆ ನಾವು ನೋಡ್ತಾ ಹೋಗ್ತೀವಿ ಮಾಯೆಯ ಬಗ್ಗೆ. ಮಾಯಕ್ಕೆ 3 ಗುಣಗಳಿರುತ್ತೆ. ನಾವ್ ಯಾವ ಗುಣದಲ್ಲಿ ಇದೀವಿ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಈಸಿಯಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಬರ್ಬೋದು. ತತ್ ಕ್ಷೇತ್ರಂ ಯಚ್ಚ ಯದ್ರಕ್ಷ ಯದ್ವಿಕಾರಿ ಯತಶ್ಚ ಯತ್ ಸಚ ಯೋತ್ತತ್ ಪ್ರಭಾವಶ್ಚ ತತ್ ಸಮಾಸೇನ ಮೇ ಶೃಣು. ಓದಿ ಅನುವಾದ ಯಾರಾದ್ರೂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕ್ಷೇತ್ರ ಮತ್ತು ಕ್ಷೇತ್ರದ ಜ್ಞಾನವನ್ನು ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ಬರಹಗಳಲ್ಲಿ ವರ್ಣಿಸಿದ್ದಾರೆ. ವಿಶೇಷವಾಗಿ ವೇದಾಂತ ಸೂತ್ರದಲ್ಲಿ ಕಾರ್ಯಕಾರಣವಾದ ತರ್ಕದೊಂದಿಗೆ ಅದನ್ನು ನಿರೂಪಿಸಿದೆ. ಭಗವದ್ಗೀತೆ 13.15 5. ಸೊ ಇಲ್ಲಿ ನಾವು ನೋಡ್ಬೋದು, ಕ್ಷೇತ್ರ ಮತ್ತು ಕ್ಷೇತ್ರಜ್ಞದ ಬಗ್ಗೆ ವಿವಿಧ ಪುರಾಣಗಳಲ್ಲಿ ಹೇಳಿದ್ದಾರೆ. ಭಗವದ್ಗೀತೆಯಲ್ಲಿ ಫಸ್ಟ್ ಟೈಮ್ ಹೇಳ್ತಾ ಇಲ್ಲ ಕೃಷ್ಣ ಆಯ್ತಾ. ಸೊ ಎಷ್ಟೊಂದು ಪುರಾಣಗಳಲ್ಲಿ ಕೂಡ ಇದ್ರ ಬಗ್ಗೆ ಉಲ್ಲೇಖಿಸಿದ್ದಾರೆ. ಸೊ ಯಾರಿಗಾದ್ರೂ ಡೌಟ್ಸ್ ಇದ್ರೆ ಬೇರೆ ಬೇರೆ ಪುರಾಣ ಮತ್ತು ವೇದಗಳನ್ನ ನೀವು ರೆಫರ್ ಮಾಡ್ಬೋದು ಅಂತ ಇಲ್ಲಿ ನಮ್ಗೆ ಕೃಷ್ಣ ಹೇಳ್ತಿದ್ದಾನೆ. ಸೊ ಈ ಸ್ಥಿತಿಗಳನ್ನ ನಾವೀಗ ನೋಡೋಣಂತೆ. ನಾವೀಗಾಗ್ಲೇ ಪ್ರಜ್ಞೆ ಸ್ಥಿತಿಗಳ ಬಗ್ಗೆ ಮಾತಾಡಿದ್ವಿ ಅಲ್ಲ, ಎಲ್ಲಿ ಯಾವ ತರ
ಅದ್ರ ಬಗ್ಗೆ ಇವಾಗ ಯೋಚನೆ ಮಾಡೋಣ. ಫಸ್ಟ್ ಲೆವೆಲ್ ಜ್ಞಾನ ಅಂದ್ರೆ ಫಸ್ಟ್ ಲೆವೆಲ್ ಬೇಸಿಕ್ ಲೆವೆಲ್ ಜ್ಞಾನ ಅನ್ನಮಯ. ಅನ್ನಮಯ ಅಂದ್ರೆ ತಿಂದ್ವಾ ಕೂತ್ವಾ ಅಷ್ಟೇ, ಆಯ್ತಾ. ಇದು ಈ ತರ ಜ್ಞಾನ ನಾವು ಪ್ರಾಣಿಗಳಲ್ಲಿ ನೋಡ್ತೀವಿ ಅಲ್ವಾ. ಪ್ರಾಣಿಗಳು ಕೆಲವೊಂದು ಲೋಯೆಸ್ಟ್ ಸ್ಟೇಜ್ ಪ್ರಾಣಿಗಳು ಬರೀ ಊಟದ ಮೇಲೆ ಮಾತ್ರ ಫೋಕಸ್ ಮಾಡುತ್ತೆ ಅಲ್ವಾ. ಊಟ ಸಿಕ್ಕರೆ ಸಾಕು ಅನ್ನೋ ತರ, ಬೇರೆ ಏನು ಇರಲ್ಲ. ಮತ್ತೆ ಈ ಅನ್ನಮಯ ಸ್ಟೇಜ್ ಇದು ಇದರಲ್ಲಿ ಜಾಸ್ತಿ ಇದು ಇರುತ್ತೆ, ಏನದು ಪ್ಲಾಂಟ್ಸ್ ಅಂತೀವಲ್ಲ, ಗಿಡ ಮತ್ತು ಮರಗಳಲ್ಲಿ ಬರೀ ಅನ್ನಮಯ ಸ್ಟೇಜ್ ಮಾತ್ರ ಇರುತ್ತೆ ಇನ್ಫ್ಯಾಕ್ಟ್ ಅಲ್ವಾ. ಅನ್ನಮಯ ಸ್ಟೇಜ್ ಮಾತ್ರ ಇರುತ್ತೆ. ಅದು ತಿನ್ನೋದ್ರ ಬಗ್ಗೆ ಮಾತ್ರ ಅಷ್ಟೇ ಕಾನ್ಶಿಯಸ್ನೆಸ್, ಅದಕ್ಕಿಂತ ಮೇಲೆ ಪ್ರಜ್ಞೆ ಇರಲ್ಲ. ನೆಕ್ಸ್ಟ್ ಬರೋದು ಸ್ವಲ್ಪ ಜಾಸ್ತಿ ಅಂದ್ರೆ ಪ್ರಾಣಮಯ. ಅಂದ್ರೆ ತಿನ್ನೋದ್ರ ಬಗ್ಗೆ ಜೊತೆಯಲ್ಲಿ ನಾವು ಏನಾದ್ರೂ ನಮ್ಗೆ ಅನ್ನೋ ಪ್ರಾಣ ಭಯ ಇರುತ್ತೆ. ಇದು ಸ್ವಲ್ಪ ಅವು ತಿನ್ನತ್ವೆ, ಅದ್ರ ಜೊತೆಲಿ ಯಾವ್ದಾದ್ರು ಬೇರೆ ದೊಡ್ಡ ಮೀನು ಬಂದ್ರೆ ನನಗೆ ಅಟ್ಯಾಕ್ ಮಾಡುತ್ತೆ ಅಂತ ಸ್ವಲ್ಪ ಭಯಭೀತಿ ಆಗುತ್ತೆ ಅಲ್ಲ. ಸೊ ಅದಕ್ಕೆ ಪ್ರಾಣ ಉಳಿಸ್ಕೊಳಕ್ಕೆ ಟ್ರೈ ಮಾಡ್ತಾ ಹೋಗ್ತವೆ ಅಲ್ವಾ. ಸೊ ಕೆಲವೊಂದು ಪ್ರಾಣಿಗಳು, ಸೊ ಎಲ್ಲಾ ಪ್ರಾಣಿಗಳು ಈ 2 ಸ್ಟೇಜ್ ಅಲ್ಲಿ ಇರ್ತವೆ ಇಲ್ಲ, ಅನ್ನಮಯ ಮತ್ತು ಪ್ರಾಣಮಯ. ಬೇರೆ ಏನು ಇಲ್ಲ ಅದಕ್ಕೆ. ಊಟ ಮಾಡೋದು, ಊಟ ಸಿಗ್ಬೇಕು, ದಿನ ಪೂರ್ತಿ ಊಟ ಹುಡುಕ್ತಾ ಇರುತ್ತೆ. ಆಮೇಲೆ ಬೇರೆ ಯಾವ್ದಾದ್ರು ದೊಡ್ಡ ದೊಡ್ಡ ಪ್ರಾಣಿಗಳು ಬಂದು ಅಟ್ಯಾಕ್ ಮಾಡಿದ್ರೆ ಅದರಿಂದ ಹೆಂಗ್ ತಪ್ಪಿಸ್ಕೋಬೇಕು ಅಂತ ಭಯಭೀತಿಯಾಗಿ ಪ್ರಾಣಕ್ಕೋಸ್ಕರ ಹೋರಾಡುತ್ತೆ. 2 ಸ್ಟೇಜ್ ಇರೋದು ಅಲ್ವಾ. ಮನುಷ್ಯರಲ್ಲೂ ಕೂಡ ಈ ತರ 2 ಸ್ಟೇಜ್ ಇದ್ರೆ ನಾವು ಅದಕ್ಕೆ ಮನುಷ್ಯನ ಪ್ರಾಣಿಗಳಿಗೆ ಹೋಲಿಸ್ತಾರೆ ಅಲ್ವಾ. ಕೆಲವೊಂದ್ಸತಿ ಹೇಳ್ತೀವಿ, ಅಯ್ಯೋ ಏನ್ ಹಿಂಗಿದಾನೆ ನಾಯಿ ತರ, ಭಯವಾಗ ಈ ತರ ಹೇಳ್ತಾ ಇರ್ತೀವಿ ಅಲ್ಲ ನಾವು. ಯಾಕಂದ್ರೆ ಈ 2 ಸ್ಟೇಜ್ ಏನಾದ್ರೂ ನೋಡಿದ್ರೆ ಬೇರೆ ಬಗ್ಗೆ ಏನು ಯೋಚನೆ ಮಾಡ್ದಿರಾ, ನನಗೆ ಊಟ ಸಿಕ್ತಾ, ನನ್ಗೇನಾದ್ರೂ ಆಗ್ತಿದ್ಯಾ, ನನ್ನನ್ನ ನಾನು ಪ್ರೊಟೆಕ್ಟ್ ಮಾಡ್ಕೋಬೇಕಾ, ಇಷ್ಟೇ ಇರೋದು ಬರೀ ಪ್ರಾಣಿಗಳ ಸ್ಟೇಜ್ ಅಲ್ಲಿ ಮಾತ್ರ ಇರುತ್ತೆ. ಮನುಷ್ಯ ಅಂದ್ರೆ ಸ್ವಲ್ಪ ಏನೋ ಇನ್ನು ಜಾಸ್ತಿ ಅದು ಮನೋಮಯ ಅಂದ್ರೆ ಮೆಂಟಲ್ ಸ್ಟೇಜ್ ಆಕ್ಚುಲಿ ಪ್ರಾಣಿಗಳಲ್ಲೂ ಇರ್ತವೆ, ಕೆಲವೊಂದು ಪ್ರಾಣಿಗಳಲ್ಲಿ ಮಾತ್ರ. ಅಂದ್ರೆ ದೊಡ್ಡ ಪ್ರಾಣಿ, ನಾಯಿ, ಆಮೇಲೆ ಈ ಇನ್ನೊಂದು ಇದು ಏನಂತೀವಿ, ಲಯನ್, ಸಿಂಹ, ಈ ತರ ಸಂಚ್ ಹಾಕತ್ತಲ್ಲ, ಅದು ಯಾವಾಗ ಹೇಗೆ ಹೋಗಿ ಅಟ್ಯಾಕ್ ಮಾಡಿ ನಾನು ಹಿಡ್ಕೋಬೇಕು ಈ ಜಿಂಕೆನ ಅಥವಾ ಈ ಮನುಷ್ಯನ, ಆತರ ಸಂಚ್ ಹಾಕ್ತಾ ಇರುತ್ತೆ. ಅಂದ್ರೆ ಮನೋಮಯ ಅಂದ್ರೆ ನಾವು ಯೋಚನೆ ಮಾಡೋ ಸ್ಥಿತಿ, ಅದು ಪ್ಲಾನ್ ಹಾಕೋದು, ಯೋಚನೆ ಮಾಡೋದು, ಇದೆಲ್ಲ ಮನೋಮಯ ಸ್ಟೇಜ್ ಅಲ್ಲಿ ಇರುತ್ತೆ ಆಯ್ತಾ. ಸೊ ನಾವು ಮನುಷ್ಯರಿಗೆ ಇದು ತುಂಬಾ ಅನ್ವಯಿಸುತ್ತೆ. ನೆಕ್ಸ್ಟ್ ವಿಜ್ಞಾನಮಯ ಅಂದ್ರೆ ಯೋಚನೆನ ಇಂಪ್ಲಿಮೆಂಟ್ ಮಾಡೋದು, ಅಪ್ಲೈಡ್ ಸೈಂಟಿಸ್ಟ್ ಆಗಿರ್ಬೋದು ಅಲ್ವಾ. ಸೊ ಇವರು ರಿಸರ್ಚ್ ಮಾಡಿ ಅದನ್ನ ಅಪ್ಲೈ ಮಾಡ್ತಾರೆ ಜೀವನದಲ್ಲಿ. ಅದಾದ್ಮೇಲೆ ಬರೋದು ಆನಂದಮಯ. ಸೊ ನಾವು ಮನೋಮಯ ಸ್ಟೇಜ್ ಅಲ್ಲಿ ಸೊ ಇಲ್ಲಿ ಏನೇನು ಉಪಯೋಗಿಸ್ತೀವಿ ಅಂತ ಬರುತ್ತೆ. ಅನ್ನಮಯ ಪ್ರಾಣಮಯ ಬರೀ ಸ್ಥೂಲ ಶರೀರನ ಮಾತ್ರ ಉಪಯೋಗಿಸ್ತೀವಿ ನಾವು, ಸ್ಥೂಲ ಅಂತ ಕರಿತೀವಿ. ಮನೋಮಯ ಸ್ಟೇಜ್ ಅಲ್ಲಿ ನಾವು ಬರೀ ಉಪಯೋಗಿಸ್ತೀವಿ ಅಲ್ವಾ. ಬರೀ ಮನಸ್ಸಿನ ಕಾರ್ಯಚಟುವಟಿಕೆಗಳನ್ನ ನಾವು ಮನೋಮಯ ಅಂತ ಕರಿತೀವಿ. ಅದಾದ್ಮೇಲೆ ವಿಜ್ಞಾನಮಯ ಅಂದ್ರೆ ನಾವು ಬುದ್ಧಿನ ಉಪಯೋಗಿಸ್ತೀವಿ, ಸ್ವಲ್ಪ ಇಂಟೆಲಿಜೆನ್ಸ್, ರಿಸರ್ಚ್ ಮಾಡೋದಾಗಿರ್ಬೋದು ಅಲ್ವಾ, ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡೋದಾಗಿರ್ಬೋದು, ಯೋಚನೆ ಮಾಡಿರೋದನ್ನ ನಾವು ಇಂಪ್ಲಿಮೆಂಟ್ ಮಾಡೋದಾಗಿರ್ಬೋದು, ಇದೆಲ್ಲ ವಿಜ್ಞಾನಮಯನ ನಾವು ಬುದ್ಧಿನ ಕೂಡ ಉಪಯೋಗಿಸ್ತೀವಿ. ಆನಂದಮಯ ಕಂಪ್ಲೀಟ್ ಆತ್ಮದ ಪ್ಲಾಟ್ಫಾರ್ಮ್, ಆಧ್ಯಾತ್ಮಿಕ ಪ್ಲಾಟ್ಫಾರ್ಮ್ ಆಗಿರುತ್ತೆ. ನಾವು ಆನಂದ ಸಿಗೋದು ಆಧ್ಯಾತ್ಮಿಕತೆಯಲ್ಲಿ ಮಾತ್ರ ಅಲ್ವಾ. ಸೊ ಆನಂದ ನಾವು ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳಲ್ಲಿ ಸಿಗಲ್ಲ, ಸ್ಥೂಲ ಮತ್ತು ಸೂಕ್ಷ್ಮ ಪ್ರಪಂಚಗಳಲ್ಲೂ ಸಿಗಲ್ಲ, ಮನಸ್ಸಿನಲ್ಲಿ ಆನಂದ ಸಿಗಲ್ಲ. ಹಾಗೆ ಆಚೆಗಡೆ ನಾವೇನ್ ನೋಡ್ತಿದ್ದೀವಿ ಐಹಿಕ ಪ್ರಕೃತಿ, ಅದ್ರಲ್ಲಿ ಕೂಡ ನಮ್ಗೆ ಆನಂದ ಸಿಗಲ್ಲ. ಆನಂದ ಸಿಗೋದು ಆಧ್ಯಾತ್ಮಿಕ ಸ್ಟೇಜ್ ಅಲ್ಲಿ ಮಾತ್ರ, ಪ್ಯೂರ್ ಆಧ್ಯಾತ್ಮಿಕ ಸ್ಟೇಜ್ ಆಗಿರ್ಬೇಕು ಅಲ್ವಾ. ಸೊ ಅದನ್ನ ನಾವು ಆನಂದಮಯ ಅಂತ ಕರಿತೀವಿ. ಸೊ ಆನಂದಮಯ ನಮ್ಗೆ ಮನುಷ್ಯರಲ್ಲಿ ಮಾತ್ರ ಸಾಧ್ಯ, ಆನಂದಮಯ ಸಾಧ್ಯ ಆಗೋದು ಮಾತ್ರ. ಪ್ರಾಣಿಗಳಲ್ಲಿ ಆನಂದಮಯ ಸಾಧ್ಯ ಆಗಕ್ಕ, ಪ್ರಾಣಿಗಳಿಗೆ ಕರ್ಮ ಇಲ್ಲ, ಆತ್ಮ ಜ್ಞಾನ ಇಲ್ಲ, ಪರಮಾತ್ಮದ ಜ್ಞಾನ ಇಲ್ಲ, ಹೇಳ್ಕೊಟ್ರು ಅರ್ಥ ಆಗಲ್ಲ ಅಲ್ವಾ. ಸೊ ಇದು ನಮ್ಗೆ ಪ್ರಾಣಿಗಳಿಗಿರೋ ಡಿಫ್ರೆನ್ಸ್, ನಾವ್ ಇದನ್ನ ಪ್ರೂವ್ ಮಾಡ್ಕೋಬೇಕು ಅಲ್ವಾ. ಸೊ ಬರೀ ಆನಂದಮಯ ಸ್ಟೇಜಿಗೆ ಹೋಗಿ ಮಾತ್ರ ನಾವು ನಮಗೆ ಮತ್ತೆ ಬೇರೆ ಜೀವಿಗಳಿಗಿರೋ ಡಿಫ್ರೆನ್ಸ್ ನಾವು ಪ್ರೂವ್ ಮಾಡ್ಕೊಳಕ್ಕಾಗೋದು. ಸೊ ಆನಂದಮಯ ಸ್ಟೇಜ್ ಆಧ್ಯಾತ್ಮಿಕ ಸ್ಟೇಜ್, ಅದಕ್ಕೆ ನಾವು ಭಕ್ತಿ ಯೋಗನ ಉಪಯೋಗಿಸ್ಬೇಕು, ಅಳವಡಿಸ್ಕೋಬೇಕು. ಅವಾಗ್ಲೇ ನಮ್ಗೆ ಆನಂದ ಸಿಗೋದು. ಆನಂದ ಎಲ್ಲರಿಗೂ ಬೇಕು ಅಲ್ವಾ, ಆದ್ರೆ ಹೇಗೆ ಸಿಗೋದು ಅಂತ ನಾವು ಭಗವದ್ಗೀತೆಯಲ್ಲಿ ಕಲಿಬಹುದು.
ಮಹಾಭೂತಾನಿ ಅಹಂಕಾರೋ ಬುದ್ಧಿರ್ ಅವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂ ಚ ಪಂಚೇಂದ್ರಿಯ ಗೋಚರೈ ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಗಾತಶ್ಚೇತಸ ಧೃತಿ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಂ ಉದಾಹೃತಂ. ಅನುವಾದ ಓದಿ ಯಾರಾದ್ರೂ. ಹರೇ ಕೃಷ್ಣ ಮಾತಾಜಿ. ಪಂಚ ಮಹಾಭೂತಗಳು ಅಹಂಕಾರ, ಬುದ್ಧಿ, ಅವ್ಯಕ್ತವಾದದ್ದು 10 ಇಂದ್ರಿಯಗಳು ಮತ್ತು ಮನಸ್ಸು. 5 ಇಂದ್ರಿಯಗಳು ವಿಷಯಗಳು, ಬಯಕೆ, ದ್ವೇಷ, ಸುಖ, ದುಃಖ ಮತ್ತು ಚೇತನ, ಶ್ರುತಿ, ಧೃತಿ. ಸಾಪೇಕ್ಷವಾಗಿ ಇದನ್ನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರತಿಕ್ರಿಯೆಗಳು ಎಂದು ಪರಿಗಣಿಸುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರಿಬೋಲ್. ಸೊ ಇವಾಗ ದೇಹ ಯಾವ್ದ್ರಲ್ಲಿ ಮಾಡಲಾಗಿದೆ ಅಂತ ಹೇಳ್ತಿದ್ದಾನೆ ಕೃಷ್ಣ. ಸೊ ಪಂಚಮಹಾಭೂತಗಳು ಮಾಡೋದು ನಮ್ಮ ಸ್ಥೂಲ ಶರೀರ, ಚರ್ಮ ಅಲ್ವಾ, ಬೋನ್ಸ್, ಮಸಲ್ಸ್ ಎಲ್ಲ ಸ್ಥೂಲ ಶರೀರ ಮಾಡುತ್ತೆ. ಮತ್ತೆ ಸೂಕ್ಷ್ಮ ಶರೀರ ಅಹಂಕಾರ, ಬುದ್ಧಿ, ಅವ್ಯಕ್ತವಾದದ್ದು ಕಣ್ಣಿಗೆ ಕಾಣಿಸಲ್ಲ ಅಲ್ವಾ, ಅಹಂಕಾರ, ಬುದ್ಧಿ, ಮನಸ್ಸು, ಇಂದ್ರಿಯ ಅಲ್ವಾ, ಇಂದ್ರಿಯ ಮತ್ತು ಮನಸ್ಸು ಇದೆಲ್ಲ ಸೂಕ್ಷ್ಮ ಶರೀರ ಮಾಡುತ್ತೆ, ಸೂಕ್ಷ್ಮ ಶರೀರ ಆಗಿದೆ ಅಲ್ವಾ. ಮತ್ತು ಈ 5 ಪಂಚೇಂದ್ರಿಯಗಳಿಗೆ ನಮಗೆ 5 ವಿಷಯಗಳಿರುತ್ತೆ ಅಲ್ವಾ. ಬೈಕೆ, ಈ 5 ಪಂಚೇಂದ್ರಿಯದಿಂದ 5 ವಿಷಯ ಇರುತ್ತೆ. ಅಂದ್ರೆ ವಿಷಯ ಅಂದ್ರೆ ನಾವು ಕಣ್ಣು ಏನಕ್ಕೆ ಬಳಸ್ತೀವಿ ನಾವು, ಪಂಚೇಂದ್ರಿಯದಲ್ಲಿ ಕಣ್ಣು ಒಂದು. ಕಣ್ಣನ್ನ ನಾವು ಏನಾದ್ರೂ ನೋಡಕ್ ನೋಡೋ ವಸ್ತುನ ನಾವು ವಿಷಯ ಅಂತ ಕರಿತೀವಿ. ಸೊ ಹೀಗೆ ಪಂಚೇಂದ್ರಿಯಗಳಿಗೆ ಪಂಚ ವಿಷಯಗಳಿರ್ತವೆ ಇಂದ್ರಿಯಗೋಸ್ಕರ ಅಲ್ವಾ. ಅದರ ಜೊತೆಯಲ್ಲಿ ನಮ್ಮ ಬಯಕೆಗಳು, ದ್ವೇಷ, ಸುಖ, ದುಃಖ ಮತ್ತು ಚೇತನ, ಧೃತಿ ಇದೆಲ್ಲ ಕೂಡ ಸೂಕ್ಷ್ಮ ಶರೀರಕ್ಕೆ ಸೇರುತ್ತೆ ಅಲ್ವಾ. ಸೊ ಇದೆಲ್ಲದ್ರಿಂದ ನಾವು ದೇಹ ಅಂತ ಕರಿತೀವಿ. ಇದೆಲ್ಲ ಸೇರಿದ್ರೆ ದೇಹ ಆಗತ್ತೆ. ದೇಹ ಅಂದ್ರೆ ಕ್ಷೇತ್ರ ಅಲ್ವಾ. ನೆಕ್ಸ್ಟ್ ಕ್ವಾಲಿಟೀಸ್ ಹೇಳ್ತಾ ಹೋಗ್ತಾನೆ ಕೃಷ್ಣ. ಯಾರಾದ್ರೂ ಓದಿ, ಅನುವಾದ ಮಾತ್ರ ಓದಿ, ಶ್ಲೋಕ ಬೇಡ. ನಮ್ರತೆ, ಜಂಬವಿಲ್ಲದಿರುವುದು, ಅಹಿಂಸೆ, ತಾಳ್ಮೆ, ಸರಳತೆ, ನಿಜವಾದ ಗುರುವಿನ ಬಳಿಗೆ ಹೋಗುವುದು, ಶೌಚ, ಸ್ಥೌರ್ಯ, ಆತ್ಮಸಂಶಯ, ಸಂಯಮ, ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ, ಅಹಂಕಾರಗಳಿಲ್ಲದಿರುವುದು, ಜನ್ಮ, ಸಾವು, ಮುಪ್ಪು ಮತ್ತು ರೋಗಗಳ ಕೆಡುಕನ್ನು ಗ್ರಹಿಸುವುದು, ಅನಾಸಕ್ತಿ, ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತವಾಗಿರುವುದು, ಇಷ್ಟಾನಿಷ್ಟಗಳ ಮಧ್ಯೆ ಸಮಚಿತ್ತತೆ, ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ, ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ, ಜನಸಮೂಹದಲ್ಲಿ ಆಸಕ್ತಿ ಇಲ್ಲದಿರುವುದು, ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳುವುದು, ಪರಿಪೂರ್ಣ ಸತ್ವಜ್ಞಾನಾರ್ಥ ಅನ್ವೇಷಣೆ. ಇವೆಲ್ಲ ಜ್ಞಾನ ಮತ್ತು ನಾನು ಘೋಷಿಸುತ್ತೇನೆ. ಜ್ಞಾನ ಎಂದು ನಾನು ಘೋಷಿಸುತ್ತೇನೆ, ಇದಲ್ಲದೆ ಇರುವುದೆಲ್ಲ ಅಜ್ಞಾನ. ಹರಿಬೋಲ್. ನೋಡಿ ಕೃಷ್ಣ ಇವಾಗ ಜ್ಞಾನದ ಬಗ್ಗೆ ಮಾತಾಡ್ತಾನೆ. ಈಗ ಕ್ಷೇತ್ರದ ಬಗ್ಗೆ ಆಯ್ತು, ಜ್ಞಾನ ಅಂದ್ರೆ ಏನು ಅಂತ ಹೇಳ್ತಾನೆ. ಇದಲ್ಲದೆ ಬೇರೆ ಏನಿದ್ರು ಅದನ್ನ ಅಜ್ಞಾನ ಅಂತ ಕೃಷ್ಣ ಹೇಳ್ತಿದ್ದಾನೆ ಲಾಸ್ಟ್ ಲೈನ್ ಅಲ್ಲಿ ಅಲ್ವಾ. ಸೊ ಈ ಕ್ವಾಲಿಟೀಸ್ನ ನಮ್ಮಲ್ಲಿ ನಾವು ಬೆಳೆಸ್ಕೊಳಕ್ಕೆ ನಾವು ಪ್ರಯತ್ನ ಪಡ್ಬೇಕು ಆಯ್ತಾ. ನಮ್ರತೆ ಅಲ್ವಾ, ನಾನ್ ಏನೂ ಅಲ್ಲ, ನನ್ ಕೃಷ್ಣನ ಸೇವಕ ಅಷ್ಟೇ ಅಲ್ವಾ. ಈ ತರ ಒಂದು ಅಮಾನಿತ್ವಂ ಅಂತ ಕರಿತೀವಿ ಅದನ್ನ ನಾವು, ಹ್ಯುಮಿಲಿಟಿ ಅಂತ ಕರಿತೀವಿ. ತುಂಬಾ ಹಂಬಲ್ ಆಗಿರ್ಬೇಕು, ಜಂಬ ಎಲ್ಲ ತೋರ್ಸ್ಕೋಬಾರ್ದು, ಎಲ್ಲ ಕೃಷ್ಣ ಕೊಟ್ಟಿರೋದು. ನಮ್ಗೇನು ಇಲ್ಲ, ನಮ್ದೇನು ಇಲ್ಲ ಇಲ್ಲಿ. ನಮ್ಗೆ ಮುಂದೆ ನೆಕ್ಸ್ಟ್ ಮಿನಿಟ್ ಏನಾಗುತ್ತೆ ನಮ್ಮ ಜೀವನದಲ್ಲಿ ಅಂತ ಗೊತ್ತಿಲ್ಲ, ನಮಗ್ ಮೃತ್ಯು ಯಾವಾಗ ಬರುತ್ತೆ ಗೊತ್ತಿಲ್ಲ. ಸುಮ್ನೆ ಜಂಬ ಪಟ್ಕೊಂಡ್ ಕೂಡೋದಲ್ಲ, ಯಾಕಂದ್ರೆ ಎಲ್ಲ ಹಿಂಸೆ ಮಾಡಬಾರ್ದು, ತಾಳ್ಮೆಯಿಂದ ಇರಬೇಕು. ಸೊ ಎಷ್ಟೊಂದು ಕ್ವಾಲಿಟೀಸ್ ಹೇಳಿದಾನೆ. ಇದು ಎಲ್ಲಾದ್ರ ಬಿಟ್ಟು ಬೇರೆ ಏನೇ ಇದ್ರೂ ಅದನ್ನ ಅಜ್ಞಾನ ಅಂತ ಕೃಷ್ಣ ಕರೀತಾನೆ. ಸೊ ಈ ಕ್ವಾಲಿಟೀಸ್ನ ನಾವು ಬೆಳೆಸ್ಕೋಬೇಕು ನಮ್ಮ ಜೀವನದಲ್ಲಿ. ಅವಾಗ ನಾವು ಭಕ್ತಿ ಮಾಡಿದ್ರು ಸಾರ್ಥಕ ಆಗುತ್ತೆ. ತುಂಬಾ ಭಕ್ತರು ಅಂತ ಕರೀತಾರೆ, ಏನ್ ಇವರು ಕೃಷ್ಣ ಭಕ್ತರು ಅಂತ ಯಾವಾಗ್ಲೂ ಜಪ ಮಾಡ್ತಾರೆ, ಎಷ್ಟು ಕೋಪ ಬರುತ್ತೆ ಇವ್ರಿಗೆ ಅಂತಾರೆ, ಜನ ಆಡ್ಕೋತಾರೆ ಇಲ್ಲ ಅಂದ್ರೆ ಅಲ್ವಾ. ಅದಕ್ಕೋಸ್ಕರನಾದ್ರೂ ಈ ಜ್ಞಾನದ ಕ್ವಾಲಿಟೀಸ್ನ ನಾವು ನಮ್ಮೊಳಗೆ ನಾವು ಬೆಳೆಸ್ಕೋಬೇಕು. ಆಮೇಲೆ ಏನ್ ಹೇಳ್ತಾನೆ, ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಛೈವ ಮೃಗೂನುಂ ಗುಣ ಭೋಕ್ತೃ ಚ. ಅನುವಾದ ಓದಿ ಯಾರಾದ್ರೂ. ಪರಮಾತ್ಮನ ಎಲ್ಲ ಇಂದ್ರಿಯಗಳ ಆದಿ ಮೂಲ, ಆದರೂ ಆತನಿಗೆ ಇಂದ್ರಿಯಗಳಿಲ್ಲ. ಆತನು ಎಲ್ಲಾ ಜೀವರಾಶಿಯನ್ನು ಪಾಲಿಸುವವನಾದರೂ ನಿರಾಸಕ್ತನು. ಆತನು ನಿಸರ್ಗದ ನಿರ್ಗುಣ ಗುಣಗಳನ್ನು ಮೀರಿದವನು, ಅದೇ ಕಾಲದಲ್ಲಿ ನಿಸರ್ಗದ ಎಲ್ಲಾ ಗುಣಗಳ ಪ್ರಭು. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ. ಸೊ ಇಲ್ಲಿ ಪರಮಾತ್ಮ ಡಿಫ್ರೆನ್ಸ್ ಹೇಳ್ತಿದ್ದಾನೆ. ಪರಮಾತ್ಮ ಈ ಇಂದ್ರಿಯ ಇದೆಲ್ಲ ಭೋಗದಲ್ಲಿ ಸಿಲುಕೋದು ನಾವು ಆತ್ಮ, ಆದ್ರೆ ಪರಮಾತ್ಮ ಈ ಇಂದ್ರಿಯ ಆದಿ ಮೂಲ, ಅವನೇ ಮೂಲ ಆದ ಕಾರಣ ಅವನು ಇಂದ್ರಿಯ ಭೋಗಕ್ಕೆ ಸಿಲುಕಲ್ಲ. ಆದ್ರೆ ಆತ್ಮ ಇಂದ್ರಿಯಗಳೆಲ್ಲಿದೆ, ಆ, ಆ, ಆತನಿಗೆ ಇಂದ್ರಿಯಗಳೇ ಇಲ್ಲ ಅಲ್ವಾ? ನಮ್ ತರ ಇರೋ ಇಂದ್ರಿಯಗಳು ಪರಮಾತ್ಮನಿಗಿಲ್ಲ. ಪರಮಾತ್ಮನಿಗೆ ಆಧ್ಯಾತ್ಮಿಕ ಇಂದ್ರಿಯಗಳಿರುತ್ತೆ ಅಲ್ವಾ? ಸೊ ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ನಮ್ಗೆ. ಎಲ್ಲಾ ಗುಣಗಳ ಪ್ರಭು ಕೃಷ್ಣ. ನಾವು ಗುಣಗಳಲ್ಲಿ ಬೀಳ್ತೀವಿ, ಒಳ್ಳೆ ಗುಣ ಕೆಟ್ಟ ಗುಣ ಆ ಥರ ಎಲ್ಲ. ಆದ್ರೆ ಕೃಷ್ಣ ಎಲ್ಲ ಗುಣಗಳಿಗೆ ಅವನೇ ಪ್ರಭು. ನಾವಿದನ್ನ ನಾಳಿನ ಚಾಪ್ಟರ್ ಅಲ್ಲಿ ನೋಡ್ತೀವಿ. ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ನಾಳೆ, ಎಲ್ಲರೂ ಅಟೆಂಡ್ ಮಾಡಿ. ನೆಕ್ಸ್ಟ್, ಬಹಿರ್ ಅಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮಾತ್ವಾತ್ ತದ್ ಅವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ಯತ್. ಸತ್ಯನು ಎಲ್ಲ ಪರಮ ಸತ್ಯನು ಎಲ್ಲಾ ಜೀವಿಗಳು ಮತ್ತು ಚರಾಚರ ಒಳಗೆ ಹೊರಗೆ ಇದ್ದಾನೆ. ಒಳಗೂ ಮತ್ತು ಹೊರಗೂ ಇದ್ದಾನೆ. ಅದೇ ಡಿಫ್ರೆನ್ಸ್ ನಾವಾಗ್ಲೇ ನೋಡಿದ್ವಲ್ಲ. ಡಿಫ್ರೆನ್ಸ್ ನಮ್ಗೆ ಮತ್ತೆ ಪರಮಾತ್ಮನ ಬಗ್ಗೆ ಡಿಫ್ರೆನ್ಸ್. ನಾವು ನಮ್ಮ ದೇಹದಲ್ಲಿ ಮಾತ್ರ ಇರ್ತೀವಿ, ಆದ್ರೆ ಪರಮಾತ್ಮ ಎಲ್ಲಾ ದೇಹಗಳಲ್ಲೂ ಇರ್ತಾನೆ. ಅವನಿಗೆ ಎಲ್ಲಾ ದೇಹದಲ್ಲಿ ಏನೇನ್ ಆಗ್ತಾ ಇದೆ ಅಂತ ಗೊತ್ತು. ಅವನು ಆತ್ಮದ ಸಮೀಪದಲ್ಲಿ ಇರ್ತಾನೆ, ಆತ್ಮದ ಪಕ್ಕನೇ ಕೂತಿರ್ತಾನೆ. ಪರಮಾತ್ಮನ ಸ್ವಭಾವ ಏಕೆ ವಿರೋಧಾತ್ಮಕವಾಗಿದೆ. ಓಕೆ, ಇದು ತುಂಬಾ ಇಂಟ್ರೆಸ್ಟಿಂಗ್. ನಾವು ನೋಡೋಣಂತೆ. ಓದಿ ಯಾರಾದ್ರೂ. ಪರಮಸತ್ಯನು ಎಲ್ಲಾ ಜೀವಿಗಳ ಮತ್ತು ಚರಾಚರಗಳ ಒಳಗೂ ಹೊರಗೂ ಇದ್ದಾನೆ. ಆತನು ಸೂಕ್ಷ್ಮನಾದದ್ದರಿಂದ ಐಹಿಕ ಇಂದ್ರಿಯಗಳು ಅವನನ್ನು ನೋಡಲಾರವು ಮತ್ತು ತಿಳಿಯಲಾರವು. ಬಹುದೂರದಲ್ಲಿದ್ದರೂ ಅವನು ಎಲ್ಲರಿಗೂ ಸಮೀಪದಲ್ಲಿರ್ತಾನೆ. ಹರಿ ಬೋಲ್, ವೆರಿ ನೈಸ್. ಸೊ ಈಗ ಬಹುದೂರದಲ್ಲಿದ್ದರೂ ಅವನು ಎಲ್ಲರಿಗೂ ಸಮೀಪವಾಗಿದ್ದಾನೆ ಅಂತ ಏನಕ್ಕೆ ಹೇಳ್ತೀವಿ ನಾವು? ದೂರ ಇದ್ದಾನೆ, ನಮ್ಮ ಪಕ್ಕದಲ್ಲೇ ಇದ್ದಾನಲ್ಲ, ಹೀಗೆ ಹೇಳ್ತಿದ್ದೀವಿ. ಸೊ ಇದಕ್ಕೆ ಉತ್ತರ ಯಾರಿಗಾದ್ರೂ ಗೊತ್ತಾ? ನಮ್ಮ ದೇಹದಲ್ಲೇ ಇದ್ದಾನೆ, ಹಂಗೆ ದೂರ ಹೆಂಗಾಗತ್ತೆ? ಗೊತ್ತಿಲ್ಲ ಯಾರಿಗೂ. ಸೊ ಉತ್ತರ ಈಸಿ. ದೂರ ಯಾಕೆ ಅಂತ, ನಮ್ಮ ಸಮೀಪದಲ್ಲೇ ಇದ್ದಾನೆ, ನಮ್ಮ ದೇಹದಲ್ಲೇ ಇದ್ದಾನೆ, ಹೃದಯದಲ್ಲಿದ್ದಾನೆ, ಆತ್ಮದ ಪಕ್ಕದಲ್ಲೇ ಕೂತಿದ್ದಾನೆ. ಹೌದು, ಸಮೀಪದಲ್ಲಿದ್ದಾನೆ. ಆದ್ರೆ ಸಮೀಪದಲ್ಲಿ ಇದ್ರೂ ಸಹ ದೂರವಾಗಿದ್ದಾನೆ. ಯಾಕಂದ್ರೆ ಅವನ್ನ ನಾವಿನ್ನ ಪ್ರಾಪ್ತಿ ಮಾಡ್ಕೊಂಡಿಲ್ಲ, ಪ್ರಾಪ್ತಿ ಆಗಿಲ್ಲ. ಪ್ರಾಪ್ತಿ ಆಗೋದು ತುಂಬಾ ಕಷ್ಟ. ಭಕ್ತಿ ಯೋಗ ಮಾಡ್ಬೇಕು ಅಲ್ವಾ? ಶ್ರದ್ಧೆಯಿಂದ ಭಕ್ತಿ ಯೋಗ ಮಾಡಿದಾಗ ನಮ್ಗೆ ಪರಮಾತ್ಮ ಪ್ರಾಪ್ತಿ ಆಗ್ತಾನೆ. ಸೊ ಪ್ರಾಪ್ತಿ ಇನ್ನೂ ಆಗದೆ ಇರೋ ಕಾರಣ ಅವನು ತುಂಬಾ ದೂರ ಅಂತ ನಾವು ಹೇಳ್ತೀವಿ. ಆದ್ರೆ ಅವನು ತುಂಬಾ ಹತ್ರದಲ್ಲೇ ಇದ್ದಾನೆ. ಕೆಲವೊಂದ್ ಸರ್ತಿ ನಾವು ಹೇಳ್ತಾ ಇರ್ತೀವಿ, ಮನೆಗಳಲ್ಲೂ ಅಷ್ಟೇ. ಏನಾದ್ರೂ ಜಗಳ ಆಗಿದ್ರೆ ಮನೆಯಲ್ಲಿ, ಮನೆ ಒಳಗಡೆ ದೂರ ಇರ್ತೀವಿ ನಾವು ಅಲ್ವಾ? ಇದೇ ಕಾನ್ಸೆಪ್ಟ್ ನಾವ್ ಇಲ್ಲಿ ಕೂಡ ಅಪ್ಲೈ ಮಾಡ್ಬೇಕು. ಕೃಷ್ಣ ನಮ್ಮ ಹೃದಯದಲ್ಲಿ ಇದ್ರೂ ಸಹ ಅವನ್ನ ನಾವ್ ಅವನ್ನ ದೂರ ಇಟ್ಟಿದೀವಿ. ಯಾಕಂದ್ರೆ ಅವನ್ನ ನಾವಿನ್ನ ಪ್ರಾಪ್ತಿ ಮಾಡ್ಕೊಂಡಿಲ್ಲ ಅಲ್ವಾ? ಸೊ ಇಲ್ಲಿ ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಹಾ, ಇದು ಯಾರಿಗಾದ್ರೂ ಈ ಉತ್ತರ ಹೇಳಕ್ ಆಗತ್ತಾ? ಎರಡು ಪಕ್ಷಿಗಳನ್ನ ಗಮನಿಸಿ, ಇವುಗಳ ನಡುವೆ ಇರುವ ವ್ಯತ್ಯಾಸವನ್ನು ಯಾರಾದ್ರೂ ಹೇಳ್ತೀರಾ? ಒಂದು ಆತ್ಮ, ಒಂದು ಪರಮಾತ್ಮ ಮಾತಾಜಿ. ಹ್ಮ್ ಒಂದು ಅದು ಕಾಳು ತಿಂತಾ ಇದೆ, ಪರಮಾತ್ಮ ನೋಡ್ತಾ ಇರುತ್ತೆ. ಹರಿ ಬೋಲ್, ವೆರಿ ನೈಸ್. ಕಥಾ ಉಪನಿಷದಲ್ಲಿ ಬರುತ್ತೆ. ಸೊ ಎರಡು ಪಕ್ಷಿ ಅಂದ್ರೆ ನಮ್ಮ ದೇಹದ ಈ ಮರ ಏನ್ ಕಾಣಿಸ್ತಾ ಇದೆ, ಇದು ನಮ್ಮ ದೇಹಕ್ಕೆ ಕಂಪೇರ್ ಮಾಡ್ಬೇಕು. ಈ ಮರದಲ್ಲಿ ಎರಡು ಪಕ್ಷಿ ಕೂತಿರುತ್ತೆ. ನಮ್ಮ ದೇಹದಲ್ಲೂ ಅಷ್ಟೇ ಎರಡು ಕ್ಷೇತ್ರಜ್ಞರು ಪರಮಾತ್ಮ ಮತ್ತು ಆತ್ಮ. ಇಲ್ಲೂ ಅಷ್ಟೇ ಎರಡು ಪಕ್ಷಿ. ಇದ್ರಲ್ಲಿ ಒಂದು ಆತ್ಮ, ಮಾತಾಜಿ ಹೇಳ್ದಾಗೆ ಆತ್ಮ ಏನ್ ಮಾಡ್ತಾ ಇದೆ, ಅದು ಅದರ ಚಟುವಟಿಕೆ ಮಾಡ್ತಾ ಇದೆ, ಕರ್ಮಫಲನ ಅನುಭವಿಸ್ತಾ ಇದೆ, ಹಣ್ಣು ತಿಂತಾ ಇದೆ. ಹಣ್ಣು ಅಂದ್ರೆ ಇಲ್ಲಿ ನಾವು ಕರ್ಮಫಲ ಅಂತ ಹೇಳ್ತೀವಿ. ಅದು ಮಾಡಿರೋ ಆತ್ಮಕೃತಂ ವಿಪಾಕಂ ಅಲ್ವಾ? ಸೊ ಅದು ಆತ್ಮ ಮಾಡಿರೋ ಕರ್ಮನ ಅದು ಅನುಭವಿಸ್ತಾ ಇದೆ, ಫಲವನ್ನ ಅನುಭವಿಸ್ತಾ ಇದೆ.
ಅದನ್ನ ನಾವು ಹಣ್ಣು ತಿನ್ನೋದು ಅಂತ ಹೇಳ್ತೀವಿ. ಇನ್ನೊಂದು, ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ, ಪರಮಾತ್ಮ ಬರೀ ಸಾಕ್ಷಿ ರೂಪವಾಗಿ ನೋಡ್ತಾ ಇರ್ತಾನೆ. ನಮಗೆ ಸಿಗ್ಬೇಕಾಗಿರೋ ಫಲಗಳನ್ನ ನಮಗೆ ಒದಗಿಸ್ಕೊಟ್ಟು ನಾವು ತಿನ್ನೋದನ್ನ ಅವನು ನೋಡ್ತಾ ಇರ್ತಾನೆ ಅಷ್ಟೇ, ಬೇರೆ ಏನು ಮಾಡಲ್ಲ. ನಾವೇನೇನ್ ಮಾಡ್ತೀವಿ ಅನ್ನೋದನ್ನ ಬರೀ ವಿಟ್ನೆಸ್ ಮಾಡ್ತಾ ಹೋಗ್ತಾನೆ ಪರಮಾತ್ಮ ಅಲ್ವಾ. ಸೊ ಈಗ ಯಾವಾಗ ಈ ಆತ್ಮಕ್ಕೆ ಹೊರಗಡೆ, ಅಂದ್ರೆ ನೋಡಿ ಇಲ್ಲಿ ನೋಡ್ಬೋದು ನಾವು, ಬರೀ ಈ ಐಹಿಕ ಪ್ರಪಂಚದ ಮೇಲೆನೆ ಜಾಸ್ತಿ ಯೋಚನೆಗಳು ಬರ್ತಾ ಇದೆ. ಲುಕ್ ಇನ್ವರ್ಡ್ ಅಂದ್ರೆ ಈ ಆತ್ಮ ಅಬೌಟ್ ಟರ್ನ್ ಮಾಡಿ ಒಳಗ್ ನೋಡ್ಬೇಕು, ಕೃಷ್ಣನ್ ಕಡೆಗೆ ನೋಡ್ಬೇಕು, ಪರಮಾತ್ಮನ್ ಕಡೆಗೆ ನೋಡ್ಬೇಕು. ಅವಾಗ ಆತ್ಮಕ್ಕೆ ಆ ಆಸೆ ಬರುತ್ತೋ, ಓ ಈ ಆಧ್ಯಾತ್ಮದ ಬಗ್ಗೆ ತಿಳ್ಕೊಬೇಕು, ಏನಿದು, ಯಾಕೆ ನಾವ್ ಈ ತರ ಸಫರ್ ಮಾಡ್ತಾ ಇದೀವಿ ದಿನ ರಾತ್ರಿ ಹಗ್ಲು ಅಲ್ವಾ, ಈ ಆಧ್ಯಾತ್ಮದ ಬಗ್ಗೆ ನಾನು ಸ್ವಲ್ಪನಾದ್ರೂ ತಿಳ್ಕೊಬೇಕು ಅಂತ ಯಾವಾಗ ಅನ್ಸುತ್ತೆ, ಪರಮಾತ್ಮ ನಮ್ಗೆ ಆಚೆ ಒಳಗಿನಿಂದ ಗೈಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ ಅಲ್ವಾ. ಗುರುನ್ ಕಳಿಸ್ತಾನೆ ಆಚೆ, ಭಗವದ್ಗೀತೆ ಕೊಡ್ತಾನೆ ಅಲ್ವಾ, ಯಾರಾದ್ರೂ ನಮಗ್ ಬಂದ್ ಹೇಳೋ ಹಾಗೆ ಮಾಡ್ತಾನೆ, ಪ್ರೇರಣೆಗಳನ್ನ ಮಾಡ್ತಾ ಹೋಗ್ತಾನೆ. ಅವಾಗ ನಾವು ಆಟೋಮ್ಯಾಟಿಕ್ ಆಗಿ ಇನ್ವರ್ಡ್ ನೋಡ್ತೀವಿ, ಪರಮಾತ್ಮನ ಕಡೆ ನೋಡಿ ಸಾಕ್ಷಾತ್ಕಾರ ಮಾಡ್ಕೋತೀವಿ, ಪರಮಾತ್ಮನ ನಾವು ಪ್ರಾಪ್ತಿ ಮಾಡ್ಕೋತೀವಿ. ಇದು ಇದನ್ನ ನಾವು ಅರ್ಥ ಮಾಡ್ಕೋಬೇಕು, ಇದು ವೆರಿ ವೆರಿ ಇಂಪಾರ್ಟೆಂಟ್. ಆಯ್ತಾ. ಇವಾಗ ಇಲ್ಲಿ ನೋಡಿ ಹೇಳ್ತಿದ್ದಾನೆ, ನನ್ನ ಭಕ್ತರು ಮಾತ್ರ ಇದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ನನ್ನ ಸ್ವಭಾವವನ್ನು ಪಡೆಯುತ್ತಾರೆ. ನಾವು ಆಧ್ಯಾತ್ಮಿಕ ದೇಹನ ಪಡೆಯೋದು ಯಾವಾಗ, ಈ ಜ್ಞಾನ ನಾವು ಇವಾಗ ಏನ್ ಡಿಸ್ಕಸ್ ಮಾಡಿದ್ವಿ ಅದನ್ನ ಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಕೃಷ್ಣನ ಸೇವಕರಾಗಿ ನಾವು ಭಕ್ತಿ ಸೇವೆ ಮಾಡಬೇಕು, ಕೃಷ್ಣನ ಪ್ರೀತಿಯಿಂದ ನಾವು ಸೇವೆ ಮಾಡ್ತಾ ಹೋಗ್ಬೇಕು. ಸೊ ಪ್ರಕೃತಿ ಮತ್ತು ಜೀವಿ ಅನಾದಿ ಅಲ್ವಾ. ಅದಕ್ಕೆ ಪ್ರಕೃತಿ ಕೂಡ, ಭೌತಿಕ ಪ್ರಪಂಚ ಏನಿದೆ ಅದು ಕೂಡ ಪ್ರತಿ ಸರ್ತಿ ಪ್ರಳಯ ಆದಾಗ ಕೃಷ್ಣನ ಹೊಟ್ಟೆ ಒಳಗೆ, ನಾರಾಯಣನ ಹೊಟ್ಟೆ ಒಳಗೆ ಹೋಗಿ ಇರುತ್ತೆ. ಮತ್ತೆ ನೆಕ್ಸ್ಟ್ ಟೈಮ್ ಕೃಷ್ಣ ಸೃಷ್ಟಿ ಮಾಡ್ಬೇಕು ಅಂದಾಗ ಅದು ಆಚೆ ಬಂದು ಸೃಷ್ಟಿ ಆಗುತ್ತೆ. ಸೊ ಎರಡೂ ಕೂಡ ಅನಾದಿ ಆಯ್ತಾ, ಎರಡಕ್ಕೂ ಅಂತ್ಯ ಇಲ್ಲ ಮತ್ತೆ ಆದಿ ಕೂಡ ಇಲ್ಲ. ಎರಡು ಕೃಷ್ಣನ ಒಂದು ಎನರ್ಜಿ ಅಲ್ವಾ, ಶಕ್ತಿಗಳು. ಅವರ ಮಾರ್ಪಾಡುಗಳು ಗುಣಗಳು ಪ್ರಕೃತಿಯಿಂದ ಆದವು ಆಯ್ತಾ. ಬರೀ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ಅಷ್ಟೇ. ಸೃಷ್ಟಿ ಇದ್ದಾಗ ಸೃಷ್ಟಿ ಆಗುತ್ತೆ, ಮತ್ತೆ ಡಿಸ್ಟ್ರಕ್ಷನ್ ಇದ್ದಾಗ ಡಿಸ್ಟ್ರಕ್ಷನ್ ಆಗುತ್ತೆ. ಇವಾಗ 84 ಲಕ್ಷ ಜೀವಿ ರಾಶಿಗಳಿಗೆ ಕಾರಣವಾಗುವ ಐಹಿಕ ಸಂಪರ್ಕದ ಪಾತ್ರವೇನು? ಸೊ ಈಗ ನಾವು ಜನ್ಮ ಪಡ್ಕೋಬೇಕು ಅಂದ್ರೆ ಡೈರೆಕ್ಟ್ ಆಗಿ ಮನುಷ್ಯ ಜನ್ಮ ಬರಲ್ಲ. ಈ ಒಂದು ಸರ್ತಿ ನಮಗ್ ಮನುಷ್ಯ ಜನ್ಮ ಬರ್ಬೇಕು ಅಂದ್ರೆ ಅದಕ್ಕೆ 84 ಜೀವರಾಶಿಗಳ ಜನ್ಮ ನಾವು ದಾಟ್ಬೇಕು. ದಾಸ ಅದೇ ಹೇಳ್ತಾನೆ, 84 ಲಕ್ಷ ಜೀವರಾಶಿ ದಾಟಿ ಬಂದ ಈ ಶರೀರ ಅಂತ ಹೇಳ್ತಾನೆ ಅಲ್ವಾ. ಅವನು ಒಂದು ದಾಸನಾಗು ವಿಶೇಷನಾಗು ಅನ್ನೋ ಇದ್ರಲ್ಲಿದೆ ಹಾಡಲ್ಲಿ. ಅವನೇನ್ ಹೇಳ್ತಾನೆ, 84 ಲಕ್ಷ ಜೀವರಾಶಿಗಳ ದಾಟಿ ಬಂದ ಈ ಶರೀರ. ಒಂದ್ಸರ್ತಿ ನಮ್ಗೆ ಮನುಷ್ಯ ಜನ್ಮ ಬರ್ಬೇಕು ಅಂದ್ರೆ 84 ಲಕ್ಷ ಜನ್ಮಗಳ ನಾವು ದಾಟ್ಬೇಕು, ಅವಾಗ್ಲೇ ನಮಗ್ ಮನುಷ್ಯ ಜನ್ಮ ಬರೋದು. ಅಷ್ಟು ಕಷ್ಟ ಪಟ್ಕೊಂಡು ಮನುಷ್ಯ ಜನ್ಮ ತಗೊಂಡು ನಾವು ಅದನ್ನ ನಾಶ ಮಾಡ್ಕೋಬಾರ್ದು, ಭಕ್ತಿ ಮಾಡ್ಬೇಕು. ಇಲ್ಲಾಂದ್ರೆ ಮನುಷ್ಯ ಜನ್ಮ ವೇಸ್ಟ್ ಅಲ್ವಾ. ನಾವ್ ಆಗ್ಲೇ ಅನ್ನಮಯ ಪ್ರಾಣಮಯ ಈ ಸ್ಟೇಜಲ್ಲಿ ನೋಡಿದ್ವಿ. ಬರೀ ನೀವು ಆನಂದಮಯ ಸ್ಟೇಜ್ ರೀಚ್ ಆಗ್ಲಿಲ್ಲ ಅಂದ್ರೆ ನಮ್ಗೆ ಪ್ರಾಣಿಗಳಿಗೆ ಏನ್ ವ್ಯತ್ಯಾಸ ಇದೆ? ಏನಕ್ಕೆ ನಮ್ಗೆ ದೇವ್ರು ಮನುಷ್ಯ ಜನ್ಮ ಕೊಡ್ಬೇಕು? ಬೇಕಾಗಿಲ್ಲ ಅಲ್ವಾ. ಪ್ರಾಣಿಗಳಾಗೇ ಇರ್ಬೋದು, ನಾವೆಲ್ಲ ಪ್ರಾಣಿ ಜನ್ಮದಲ್ಲೇ ಇರ್ಬೋದು. ಸೊ ಇಷ್ಟು ಕಷ್ಟಪಟ್ಟು ತಗೊಳ್ಳೋ ಮನುಷ್ಯ ಜನ್ಮನ ನಾವು ದುರುಪಯೋಗ ಪಡ್ಕೋಬಾರ್ದು ಅಲ್ವಾ. ಆಧ್ಯಾತ್ಮಿಕ ಸಿದ್ಧಿಯಲ್ಲಿ ಸಾಧನೆಯಲ್ಲಿ ತೊಡಗಿರ್ಬೇಕು. ಇಲ್ಲಿ ಹೇಳ್ತಾನೆ, ಎಲ್ಲ ಐಹಿಕ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ ಅಲ್ವಾ. ಸೊ ಅದ್ರ ಮೇಲೆ ನಮ್ಗೆ ನೆಕ್ಸ್ಟ್ ಜನ್ಮ ಬರುತ್ತೆ. ಇದು ನಾವಾಗ್ಲೇ ಕಲ್ತಿದೀವಿ ಅಲ್ವಾ. ನಾವೀಗ ಜಾಸ್ತಿ ನಾನ್ ವೆಜಿಟೇರಿಯನ್ ಫುಡ್ ತಿಂತಾ ಇದ್ರೆ ಕೃಷ್ಣ ನಮಗನ್ನ ಟೈಗರ್ ಮಾಡ್ತಾನೆ, ಇಲ್ಲ ಲಯನ್ ಮಾಡ್ತಾನೆ ಅಲ್ವಾ. ಯಾಕೆ ಅಷ್ಟೊಂದು ಕಷ್ಟಪಟ್ಟು ನಾನ್ ವೆಜ್ನ ತಂದು ಅದನ್ನ ಬೇಯಿಸಿ ಕುಕ್ ಮಾಡಿ ಎಲ್ಲ ಮಾಡಿ ತಿಂತೀಯ, ಡೈರೆಕ್ಟ್ ಆಗಿ ನೀನು ಎಗ್ರ್ಬಿಡು, ಪ್ರಾಣಿಗಳ ಮೇಲೆ ಎಗ್ರಿ ಡೈರೆಕ್ಟ್ ಆಗಿ ತಿಂದ್ಬಿಡು ಅಂತ ಹೇಳಿ ನಮ್ಗೆ ಲಯನ್ ಅಥವಾ ಟೈಗರ್ ಜನ್ಮ ಕೊಡ್ತಾನೆ ಅಲ್ವಾ. ಈ ತರ. ಮತ್ತೆ ನಾವು ತುಂಬಾ ನಿದ್ದೆ ಮಾಡ್ತಾ ಇದ್ರೆ ಕೃಷ್ಣ, ತುಂಬಾ ನಿದ್ದೆ ಮಾಡ್ತಿದ್ಯಾ ನೀನು, ಕರಡಿ ಆಗ್ಬಿಡು ಅಂತ ಹೇಳಿ ಪೋಲಾರ್ ಬೇರ್ ಫಾರ್ಮ್ ಕೊಡ್ತಾನೆ ಕೆಲವೊಂದ್ಸರ್ತಿ ಅಲ್ವಾ. ಪೋಲಾರ್ ಬೇರ್ ಅಂದ್ರೆ ಅದು ಸ್ನೋ ಇರೋ ಪ್ರಪಂಚದಲ್ಲಿ ಇರುತ್ತೆ, ಮಂಜು ಇರೋ ಪ್ರಪಂಚದಲ್ಲಿ. ಹಿಮಕರಡಿ ಮಾತಾಜಿ. ಹಿಮಕರಡಿ ಹಿಮದಲ್ಲೇ ಬರೀ ಮಲ್ಕೊಂಡೇ ಇರುತ್ತೆ, ಅದಕ್ಕೆ ಮಾಡಕ್ಕೆ ಏನು ಬೇರೆ ಇರಲ್ಲ ಅಲ್ಲ. ಸೊ ಈ ತರ ನಾವ್ ಏನೇನ್ ಮಾಡ್ತೀವಿ ನಮ್ಮ ಚಟುವಟಿಕೆ ಅನುಸಾರ, ಕರ್ಮಕ್ಕೆ ಅನುಸಾರ ಕೃಷ್ಣ ನಮ್ಗೆ ಮುಂದಿನ ಜನ್ಮಗಳನ್ನ ಕೊಡ್ತಾನೆ
ಈ ಜನ್ಮಗಳು 84 ಲ್ಯಾಕ್ ಸ್ಪೀಶೀಸ್ ಜೀವರಾಶಿಗಳನ್ನ ನಾವು ಅನುಭವಿಸಿದ ಮೇಲೇನೆ ನಮಗೆ ಮನುಷ್ಯ ಜನ್ಮ ಬರೋದು. ಸೊ ತುಂಬಾ ಕೇರ್ಫುಲ್ ಆಗಿರ್ಬೇಕು, ಆಯ್ತಾ. ಮತ್ತೆ ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣ ಸಂಗೋ ಅಸ್ಯ ಸದ್ಯೋನಿ ಜನ್ಮಶು. ಸೊ ಪುರುಷ ಪ್ರಕೃತಿಸ್ಥೋ, ಈ ಪುರುಷ ಮತ್ತೆ ಪ್ರಕೃತಿಯ ಕಾಂಟ್ಯಾಕ್ಟ್ ಏನಾಗುತ್ತಲ್ಲ, ನಾವು ಪುರುಷ ಆಯ್ತಾ, ಆತ್ಮ ಪುರುಷ ಅಂತ ಕರಿತೀವಿ, ಪರಮ ಪುರುಷ ಕೃಷ್ಣ ಆಗ್ತಾನೆ. ಸೊ ಈ ಆತ್ಮ ಪ್ರಕೃತಿಯ ಕಾಂಟ್ಯಾಕ್ಟ್ಗೆ ಯಾವಾಗ ಬರ್ತಾನೆ, ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ ಮಾಡೋ ಚಟುವಟಿಕೆಯಿಂದ ನಮ್ಮ ನೆಕ್ಸ್ಟ್ ಜನ್ಮಗಳನ್ನ ಡಿಸೈಡ್ ಆಗ್ತಾ ಹೋಗುತ್ತೆ ಅಲ್ವಾ. ಕಾರಣಂ ಗುಣ ಸಂಗೋಸ್ಯ, ಪ್ರಕೃತಿಗೆ ಬಂದು ನಾವು ಜನ್ಮಗಳನ್ನ ಪಡ್ಕೋಬೇಕು ಅಂದ್ರೆ ಕಾರಣ ಏನು? ಗುಣ ಸಂಗೋಸ್ಯ. ಪ್ರಕೃತಿ ಜೊತೆ ನಾವು ಇರೋ ಚಟುವಟಿಕೆ ಮಾಡ್ತೀವಲ್ಲ ಪ್ರಕೃತಿ ಜೊತೆ, ಅದೇ ನಮ್ಗೆ ಕಾರಣ ಆಗುತ್ತೆ, ಆಯ್ತಾ. ಸೊ ಇಲ್ಲಿ ಹೇಳಿದಾನೆ ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ, ಬೇರೆ ಏನೂ ಇಲ್ಲ. ಸೊ ಇದರಿಂದ ನಾವು ಕರ್ಮ ಬಂಧನಕ್ಕೆ ಸಿಲುಕಿ ಕರ್ಮ ಫಲಗಳನ್ನ ಅನುಭವಿಸಕ್ಕೆ ಮತ್ತೆ ಪದೇ ಜನ್ಮ ಆಯ್ತಾ. ಸೊ ಇದನ್ನ ಕಟ್ ಮಾಡೋದೇ ಭಕ್ತಿ ಯೋಗ ಅಥವಾ ಕೃಷ್ಣ ಭಕ್ತಿ, ಕೃಷ್ಣ ಪ್ರಜ್ಞೆ ಮಾಡಿದಾಗ ಇದೆಲ್ಲ ಕಟ್ಟಾಗಿ ಈ ಬಂಧನದಿಂದ ನಾವು ವಿಮುಕ್ತರಾಗ್ತೀವಿ, ಆಯ್ತಾ. ಸೊ ಇವಾಗಲೇ ನಾವು ನೋಡಿದೀವಿ ಪರಮಾತ್ಮ ಮಾಡೋ 2 ಕಾರ್ಯಗಳು. ಒಂದು ಮೇಲ್ವಿಚಾರಕ ಅಂದ್ರೆ ಸಾಕ್ಷಿ ರೂಪದಲ್ಲಿ ಎಲ್ಲ ನೋಡ್ತಾ ಇರ್ತಾನೆ, ಆಯ್ತಾ, ಸ್ಯಾಂಕ್ಷನ್ ಮಾಡ್ತಾ. ಸೆಕೆಂಡ್, ನಾವೇನಾದ್ರೂ ಬೇಕು ಅಂದ್ರೆ ಅದಕ್ಕೆ ಎಲ್ಲಾ ಫೆಸಿಲಿಟೀಸ್ನ ಒದಗಿಸಿ ಕೊಡ್ತಾನೆ, ಅಂದ್ರೆ ಅಪ್ಪಣೆ ಕೊಡ್ತಾನೆ. ಇವಾಗ ನಾವೀಗಾಗಲೇ ಅಡಿಗೆ ಎಕ್ಸಾಂಪಲ್ ತಗೊಂಡು ನೋಡಿದ್ದೀವಿ, ಆಯ್ತಾ. ಈ 2 ಕೆಲಸಗಳು ಕೃಷ್ಣ ಪರಮಾತ್ಮನ ರೂಪದಲ್ಲಿ ಮಾಡ್ತಾನೆ. ಇಲ್ಲೇನ್ ಹೇಳ್ತಿದ್ದಾನೆ? ಪ್ರಕೃತಿಯನ್ನು, ಜೀವಿಯನ್ನು ಮತ್ತು ಗುಣಗಳ ಪರಸ್ಪರ ಪರಿಕ್ರಿಯೆಯನ್ನು ಕುರಿತು ಈ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಂಡವನು ಮುಕ್ತಿಯನ್ನು ಪಡೆಯುವುದು ನಿಶ್ಚಯ ಅಂತ ಕೃಷ್ಣ ಹೇಳ್ತಿದ್ದಾನೆ ಅಲ್ವಾ. ಸೊ ಅದಕ್ಕೆ ಜ್ಞಾನಯೋಗ ಚಾಪ್ಟರ್ಸ್ ತುಂಬಾ ಇಂಪಾರ್ಟೆಂಟ್. ನಾಳೆಯಿಂದ ನಾವು ಆಕ್ಚುಲಿ ಕೃಷ್ಣ ನಮ್ಮ ಲೈಫ್ ಸ್ಟೈಲ್ ಬದಲಾವಣೆ ಹೇಗೆ, ನಾವು ಯಾವ ಗುಣದಲ್ಲಿದ್ದೀವಿ, ಯಾರು ನಮ್ಮನ್ನ ಆಳ್ತಿದ್ದಾರೆ ಎಲ್ಲ ಹೇಳ್ತಾನೆ ಕೃಷ್ಣ. ಓಕೆ. ಸೊ ಕೆಲವರು ಜ್ಞಾನದಿಂದ ಮತ್ತು ಕೆಲವರು ನಿಷ್ಕಾಮ ಕರ್ಮ ಯೋಗದಿಂದ ಪರಮಾತ್ಮವನ್ನು ಕಾಣಲು ಬಯಸುತ್ತಾರೆ. ನಾವಾಗ್ಲೇ ಹೇಳಿದ್ವಿ, ಕರ್ಮಯೋಗ, ಜ್ಞಾನಯೋಗ, ಧ್ಯಾನ ಯೋಗ ಇದೆಲ್ಲ ನಮ್ಮನ್ನ ಭಕ್ತಿ ಪ್ಲಾಟ್ಫಾರ್ಮಿಗೆ ತಂದು ನಿಲ್ಸುತ್ತೆ, ಭಕ್ತಿ ಯೋಗಕ್ಕೆ ತಂದು ನಿಲ್ಸುತ್ತೆ. ಅಲ್ಲಿಂದ ನಾವು ಭಕ್ತಿ ಯೋಗ ಮಾಡಿ ಡೈರೆಕ್ಟ್ ಕೃಷ್ಣನ ಪ್ರಾಪ್ತಿ ಮಾಡ್ಕೋಬಹುದು ಅಲ್ವಾ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ನಮ್ಗೆ ಕೃಷ್ಣ ಪ್ರಾಪ್ತಿ ಆಗೋದಕ್ಕೆ ತುಂಬಾ ಕಷ್ಟ ಆಗತ್ತೆ. ಅದಕ್ಕೆ ಭಕ್ತಿ ಯೋಗ ನಾವು ಆಗ್ಲೇ ನೋಡಿದ್ವಿ, ಕೃಷ್ಣ ಶಾರ್ಟ್ಕಟ್ ಭಕ್ತಿ ಯೋಗ ಕೂಡ ಹೇಳ್ಕೊಡ್ತಾನೆ ನಮ್ಗೆ. ಸೊ ಅನುವಾದ ಓದಿ ಯಾರಾದ್ರೂ ಇಲ್ಲಿ. ಪ್ರಕಾಶ್ ಪ್ರಭು ಅನುವಾದ ಓದಿ. ಅವ್ರು ಓದ್ಬೇಕು ಅಂತ ಇದ್ರು ಆಗ್ಲಿಂದ. ಓದ್ಲಾ ಮಾತಾಜಿ? ಒಂದ್ ನಿಮಿಷ. ಪ್ರಕಾಶ್ ಪ್ರಭು ಓದ್ತೀರಾ? ಓಕೆ, ಯಾರಾದ್ರೂ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅನುವಾದ. ಇನ್ನೂ ಕೆಲವರಿದ್ದಾರೆ, ಅವರಿಗೆ ಹೆಚ್ಚು ಆಧ್ಯಾತ್ಮಿಕ ಜ್ಞಾನವಿರುವುದಿಲ್ಲ. ಓದಿ ಪ್ರಭು. ಹರೇ ಕೃಷ್ಣ. ಓಕೆ, ಕಂಟಿನ್ಯೂ ಮಾತಾಜಿ. ಇನ್ನು ಕೆಲವರಿದ್ದಾರೆ, ಅವರಿಗೆ ಹೆಚ್ಚು ಆಧ್ಯಾತ್ಮಿಕ ಜ್ಞಾನವಿರುವುದಿಲ್ಲ, ಆದರೂ ಪರಮ ಪುರುಷನ ವಿಷಯವನ್ನು ಇತರರಿಂದ ಕೇಳಿ ಅವನನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ. ಆಚಾರ್ಯರಿಂದ ಕೇಳಿ ತಿಳಿದುಕೊಳ್ಳುವ ಪ್ರವೃತ್ತಿಯಿಂದ ಅವರು ಹುಟ್ಟು ಸಾವುಗಳನ್ನು ದಾಟುತ್ತಾರೆ. ಧನ್ಯವಾದಗಳು ಮಾತಾಜಿ. ಹರಿ ಬೋಲ್. ಸೊ ಇಲ್ಲಿ ನೋಡಿ ಹೇಳ್ತಿದ್ದಾರೆ, ಕರ್ಮಯೋಗ, ಜ್ಞಾನಯೋಗ, ಧ್ಯಾನ ಯೋಗ ಬಿಟ್ಟು ಇನ್ನು ಕೆಲವರಿದ್ದಾರೆ. ಅವ್ರ ಬಗ್ಗೆ ಕೃಷ್ಣ ಹೇಳ್ತಿದ್ದಾನೆ. ಇನ್ನೂ ಕೆಲವರಿದ್ದಾರೆ, ಅವರಿಗೆ ಯಾವುದೇ ರೀತಿಯ ಆಧ್ಯಾತ್ಮಿಕ ಜ್ಞಾನ ಇರೋದಿಲ್ಲ, ಆದ್ರೆ ಬೇರೆಯವರು ಪರಮ ಭಕ್ತರು, ಕೃಷ್ಣ ಭಕ್ತರು ಹೇಳಿರೋದನ್ನ ಕೇಳಿ ಕೃಷ್ಣ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಒಬ್ಬರು ಹೇಳಿರೋದನ್ನ ಕೇಳಿ, ಆಚಾರ್ಯರು ಹೇಳಿರೋದನ್ನ ಕೇಳಿ ನಾವು ಭಕ್ತಿ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ಕೃಷ್ಣ ಭಕ್ತಿ ಆಕ್ಟಿವಿಟೀಸ್ ಅಲ್ಲಿ ತೊಡಗ್ತೀವಿ ಅಲ್ವಾ. ಅಂತವ್ರು ಈಸಿಯಾಗಿ ಹುಟ್ಟು ಸಾವುಗಳನ್ನ ದಾಟುತ್ತಾರೆ ಅಂತ ಕೃಷ್ಣ ಹೇಳ್ತಿದ್ದಾರೆ. ನಾವು ತುಂಬಾ ಜನ ಈ ಕ್ಯಾಟಗರಿಗೆ ಸೇರುತ್ತೀವಿ. ನಾವು ಯಾವ ಯೋಗನೂ ಮಾಡ್ತಿರಲ್ಲ, ಏನೂ ಗೊತ್ತಿರಲ್ಲ, ಆದ್ರೆ ನಾವು ಆಚಾರ್ಯರು ಹೇಳೋದ್ ಕೇಳಿ 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 ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರೋಗ್ರೆಸ್ ಮಾಡೋದು ಸ್ಟಾರ್ಟ್ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಭಕ್ತಿ ಮಾಡ್ತೀವಿ. ಆವಾಗ ಕೂಡ ನಾವು ಈಸಿಯಾಗಿ ಸಂಸಾರ ಸಾಗರದನ್ನ ಆಚೆ ಹೋಗ್ಬೋದು ಅಲ್ವಾ. ಭಾರತದಲ್ಲಿ ಶ್ರೇಷ್ಠನಾದ ಅರ್ಜುನನೇ ಚರಾಚರಗಳಾಗಿ ಅಸ್ತಿತ್ವದಲ್ಲಿರುವ ಏನನ್ನೋ ನೀನು ಕಂಡರು ಅದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗ ಎಂದು ತಿಳಿದುಕೋ.
ಸೊ ಇದು ವೆರಿ ಇಂಪಾರ್ಟೆಂಟ್. ನಾವು ಏನೇ ಮಾಡ್ತಾ ಇದ್ರು ನಾವಾಗಲೇ ನೋಡಿದ್ವಿ, ಪ್ರಕೃತಿ ಮತ್ತು ಪುರುಷ ಅಂದರೆ ದೇಹ ಮತ್ತು ಅದರ ಓನರ್ ಅಲ್ವಾ, ಅಂದರೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಸೇರಿದ್ರೇ ಒಂದು ಆಕ್ಟಿವಿಟಿ ಆಗೋದು. ಈಗ ನಾನೇನಾದರೂ ಮಾಡಬೇಕು ಅಂದರೆ ನನಗೊಂದು ಜಾಗ ಬೇಕಲ್ವಾ, ಆ ಜಾಗನೇ ನನ್ನ ದೇಹ. ಆತ್ಮ ಮಾಡುತ್ತೆ, ಆದರೆ ಅದಕ್ಕೆ ಜಾಗ ಕೊಡೋದು ದೇಹ. ಸೊ ದೇಹ ಮತ್ತು ಆತ್ಮದ ಸಮ್ಮಿಲನ ಆದಾಗ ಏನೋ ಒಂದು ಆಕ್ಟಿವಿಟಿ ಅಲ್ಲಿ ಆಗುತ್ತೆ, ಅಲ್ಲೊಂದು ಚಟುವಟಿಕೆ ಆಗತ್ತೆ. ಓಕೆ, ಅನುವಾದ ಓದಿ. ಅನುವಾದ: ಎಲ್ಲ ದೇಹಗಳಲ್ಲಿ ಜೀವಾತ್ಮದ ಜೊತೆಗಿರುವ ಪರಮಾತ್ಮನನ್ನು ಕಂಡುಕೊಂಡು ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಅಳಿಯುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವವನೇ ನಿಜವಾಗಿ ನೋಡುತ್ತಾನೆ. ಧನ್ಯವಾದಗಳು ಮಾತಾಜಿ. ಓಕೆ, ಸೊ ಆತ್ಮ ನಾಶ ಆಗಲ್ಲ, ಪರಮಾತ್ಮ ಕೂಡ ನಾಶ ಆಗಲ್ಲ. ಪರಮಾತ್ಮನೇ ಎಲ್ಲ ಜೀವಿಗಳಿರೋರು ಅಂತ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಜೀವನ ಮಾಡಿದಾಗ ನಿಜವಾಗಿ ನಾವು ಆಧ್ಯಾತ್ಮ ಜ್ಞಾನವನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ ಅನುವಾದ: ಎಲ್ಲೆಲ್ಲಿಯೂ ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲಿಯೂ ಒಂದೇ ಸಮನಾಗಿ ಪರಮಾತ್ಮನು ಇರುವುದನ್ನು ಕಾಣಬಲ್ಲವನು ತನ್ನ ಮನಸ್ಸಿನಿಂದ ತನ್ನನ್ನು ಹೀನ ಸ್ಥಿತಿಗೆ ತಂದುಕೊಳ್ಳುವುದಿಲ್ಲ. ಹೀಗೆ ಅವನು ಪರಮಗತಿಯನ್ನು ಸೇರುತ್ತಾನೆ. ಸೊ ನೋಡಿ, ಇಲ್ಲಿ ಹೇಳ್ತಿದ್ದಾನೆ ಕೃಷ್ಣ, ಎಲ್ಲ ಪ್ರಾಣಿಗಳಲ್ಲಿಯೂ ಪರಮಾತ್ಮ ಇದ್ದಾನೆ ಅಂತ ನಾವು ಯಾವಾಗ ಅರ್ಥ ಮಾಡ್ಕೋತೀವಿ ಆವಾಗ ನಾವು ಹೀನ ಸ್ಥಿತಿಗೆ ತಂದುಕೊಳ್ಳಲ್ಲ. ಯಾಕಂದ್ರೆ ದ್ವೇಷ ಬಂದ್ರೆ, ಒಂದ್ಸರ್ತಿ ಮನಸ್ಸಲ್ಲಿ ಕೋಪ ದ್ವೇಷ ಬಂದ್ರೆ ನಮ್ಮನ್ನ ನಾವು ಹೀನ ಸ್ಥಿತಿಗೆ ನಾವು ತಂದ್ಕೋತೀವಿ. ಆಯ್ತಾ? ಸೊ ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ ಅಂತ ನಮ್ಗೆ ಯಾವಾಗ ತಿಳಿಯುತ್ತೋ ಅವಾಗ ಇನ್ನೊಬ್ಬರ ಮೇಲೆ ಕೋಪನೇ ಬರಲ್ಲ ಅಲ್ವಾ? ಯಾಕಂದ್ರೆ ಅವರಲ್ಲೂ ಪರಮಾತ್ಮ ಇದ್ದಾನೆ, ಪರಮಾತ್ಮನ ಆಜ್ಞೆ ಇಲ್ಲದೆ ಇದು ಯಾವುದೂ ಆಗಲ್ಲ. ಅವರ ದೇಹ ಪರಮಾತ್ಮ ತಾನೇ ಆಳ್ತಾ ಇರೋದು ಅಂತ ಯಾವಾಗ ನಮ್ಗೆ ಗೊತ್ತಾಗುತ್ತೆ, ಯಾವಾಗ ನಮ್ಗೆ ಅರ್ಥ ಮಾಡ್ಕೋತೀವೋ ಅವಾಗ ಚೂರು ಕೂಡ ಕೋಪ ಬರಲ್ಲ. ಕೋಪದಿಂದ ನಾವು ಕೋಪನ ಜಯಿಸ್ತೀವಿ. ಕೋಪನ, ದ್ವೇಷನ, ಈ ತರ ಕೆಟ್ಟದನ್ನ ನಾವು ಯಾವಾಗ ಜಯಿಸ್ತೀವೋ ಅವಾಗ ನಮ್ಮ ಮನಸ್ಸು ಶಾಂತತೆಯಿಂದ ಇರುತ್ತೆ. ಶಾಂತತೆ ಇರೋ ಮನಸ್ಸಿನಿಂದ ಮಾತ್ರ ಭಕ್ತಿ ಮಾಡಕ್ ಸಾಧ್ಯ. ಅಲ್ಲೋಲ ಕಲ್ಲೋಲ ಆಗಿರೋ ಮನಸ್ಸಿನಿಂದ ನಾವು ಭಕ್ತಿ ಮಾಡಕ್ ಆಗಲ್ಲ. ಆಯ್ತಾ? ಸೊ ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣ ಗವಿ ಹಸ್ತಿನಿ ಶುನಿಚೈವ ಸ್ವಪಾಕೀಚ ಪಂಡಿತ ಸಮದರ್ಶನ. ಪಂಡಿತ ತಿಳಿದಂತವನು ಸಮವಾಗಿ ನೋಡ್ತಾನೆ. ಎಲ್ಲರ ದೇಹದಲ್ಲೂ ಪರಮಾತ್ಮ ದೇಹ ಮಾಡ್ತಿರತ್ತೆ ಅಂತ ನಾವ್ ಯಾವಾಗ ಅರ್ಥ ಮಾಡ್ಕೋತೀವಿ, ಒಬ್ರು ನಮಗ್ ಕೇಡ್ ಮಾಡ್ದಾಗ್ಲೂ ನಾವ್ ಅವ್ರಿಗೆ ಕೋಪ ಮಾಡ್ಕೊಳ್ಳಲ್ಲ. ಯಾರಾದ್ರೂ ನಮ್ಗೇನಾದ್ರು ಬೈದ್ರು ನಾವ್ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳಲ್ಲ, ದ್ವೇಷ ಮಾಡಲ್ಲ. ಯಾಕಂದ್ರೆ ಪರಮಾತ್ಮ ಮಾಡಿಸ್ತಾ ಇರೋದು ಅವನಲ್ಲ ಅಂತ ನಮ್ಗೆ ಬರ್ಬೇಕು ಮೈಂಡಲ್ಲಿ. ಅದೇ ಪರಮಾತ್ಮ ನಮ್ಮ ಮನ್ಸಲ್ಲೂ ಇದ್ದಾನೆ ಅಲ್ವಾ? ಸೊ ಆ ಪರಮಾತ್ಮಕ್ಕೆ ನಾವು ಯಾವಾಗ ರೆಸ್ಪೆಕ್ಟ್ ಕೊಡ್ತಾ ಹೋಗ್ತೀವಿ ಅವಾಗ ನಾವು ಆಟೋಮ್ಯಾಟಿಕ್ ಆಗಿ ಆಧ್ಯಾತ್ಮಿಕ ಉನ್ನತಿಯನ್ನ ಗಳಿಸ್ತಾ ಹೋಗ್ತೀವಿ. ದೇಹವು ಎಲ್ಲಾ ಕರ್ಮಗಳನ್ನು ಮಾಡುತ್ತದೆ, ಅದು ಐಹಿಕ ಪ್ರಕೃತಿಯಿಂದ ಆಗಿದೆ. ತಾನು ಏನನ್ನು ಮಾಡುವುದಿಲ್ಲ ಎಂದು ಯಾರೂ ನೋಡಬಲ್ಲರು, ಅವರೇ ನಿಜವಾಗಿಯೂ ನೋಡುತ್ತಾರೆ. ಸೊ ಕೃಷ್ಣ ಹೇಳ್ತಿದ್ದ ನೋಡಿ, ಇಲ್ಲಿ ನಾನ್ ಮಾಡ್ತಾ ಇಲ್ಲ, ಪ್ರಕೃತಿ ಮಾಡ್ತಾ ಇದೆ. ಕೃಷ್ಣನ ಆರ್ಡರ್ಸ್ ಮೇರೆಗೆ ಪ್ರಕೃತಿ ಮಾಯೆ ಏನಿದೆ ಅದು ಎಲ್ಲಾ ಕೆಲಸ ಮಾಡ್ತಾ ಇರೋದು ಅಂತ ನಾವ್ ಯಾವಾಗ ಅನ್ಕೋತೀವಿ, ನಾನ್ ಏನೂ ಮಾಡಿಲ್ಲ ಅಂತ ನಾವ್ ಯಾವಾಗ ಅನ್ಕೋತೀವಿ ಅವಾಗ ನಾವು ಕಂಪ್ಲೀಟ್ ಆಗಿ ಜಂಬದಿಂದ ಆಚೆ ಬರ್ತೀವಿ. ಆಯ್ತಾ? ನಮಗ್ ಜಂಬ ಬರಲ್ಲ, ಅಹಂಕಾರ ಬರಲ್ಲ. ಅಹಂಕಾರ ಯಾವಾಗ ಬರೋದು, ನಾನ್ ಮಾಡಿದ್ದು ಅಂತ ಯಾವಾಗ ಹೇಳ್ತಾ ಹೋಗ್ತೀವಿ ನಾವು ಅವಾಗ ಅಹಂಕಾರ ಬರುತ್ತಲ್ವಾ? ಆದ್ರೆ ನಾನೇನು ಮಾಡೇ ಇಲ್ಲ ಅಂತ ನಾವ್ ಯಾವಾಗ ಅನ್ಕೋತೀವಿ ಅವಾಗ ಜಂಬ, ಅಹಂಕಾರ ಇದೆಲ್ಲ ಹೋಗಿ ನಮ್ಗೆ ಅಮಾನಿತ್ವಂ ಅದಂಬಿತ್ವಂ ಅಂತ ಏನ್ ಕೃಷ್ಣ ಹೇಳ್ತಾನೆ ಆ ಕ್ವಾಲಿಟೀಸ್ ಬರ್ತಾ ಹೋಗುತ್ತೆ. ನಮ್ರತೆ ಅಲ್ವಾ? ಸೊ ಯಾಕಂದ್ರೆ ನಮ್ಗೆಲ್ಲರಿಗೂ ಗೊತ್ತು, ಪ್ರಕೃತಿ ಮಾಡೋದು ಪುರುಷ ಅಂದ್ರೆ ಕೃಷ್ಣ ಅದನ್ನ ಸ್ಯಾಂಕ್ಷನ್ ಮಾಡೋದು. ನಾವೇನ್ ಮಾಡ್ತಿದೀವಿ ಇಲ್ಲಿ? ನಾವೇನು ಮಾಡ್ತಾ ಇಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್, ಇದಾಗ್ಲೇ ನಾವೀಗ ಡಿಸ್ಕಸ್ ಮಾಡಿದೀವಿ. ಇದು ಬೇಡ. ಅನುವಾದ ಓದಿ ಯಾರಾದ್ರೂ. ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ನಡುವಣ ವ್ಯತ್ಯಾಸವನ್ನು ಕಾಣಬಲ್ಲವರು ಮತ್ತು ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಪರಮ ಗುರಿಯನ್ನು ಮುಟ್ಟುತ್ತಾರೆ.
ಸೊ ಇಲ್ಲಿ ಜ್ಞೇಯದ ಬಗ್ಗೆ ಹೇಳ್ತಾನೆ ಕೃಷ್ಣ. ಜ್ಞೇಯ ಅಂದ್ರೆ ಏನು? ಜ್ಞಾನದ ಗುರಿನ ನಾವು ಜ್ಞೇಯ ಅಂತ ಹೇಳ್ತೀವಿ. ಸೊ ಆಗ್ಲೇ ನಾವು ಅರ್ಥ ಮಾಡ್ಕೊಂಡ್ವಿ, ಪರಮಾತ್ಮನನ್ನ ಅರ್ಥ ಮಾಡ್ಕೊಳ್ಳೋದು, ಕೃಷ್ಣನ ಅರ್ಥ ಮಾಡ್ಕೊಳ್ಳೋದೇ ಗುರಿ, ಜ್ಞಾನದ ಗುರಿ. ಸೊ ಆ ಜ್ಞಾನದ ಗುರಿನ ನಾವು ಹೇಗ್ ತಲುಪಬಹುದು, ಪರಮ ಗುರಿಯನ್ನು ಹೇಗ್ ಮುಟ್ಬೋದು ಅಂತ ಕೃಷ್ಣ ಹೇಳ್ತಾನೆ. ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ನಡುವಿನ ವ್ಯತ್ಯಾಸವನ್ನು ಕಾಣಬಲ್ಲವರು ಅಲ್ವಾ. ಕ್ಷೇತ್ರ ಇದು ಬರೀ ದೇಹ ತಾತ್ಕಾಲಿಕ, ಆದ್ರೆ ಕ್ಷೇತ್ರಜ್ಞ ಪರ್ಮನೆಂಟ್ ಅಲ್ವಾ, ಆತ್ಮಕ್ಕೆ ಸಾವಿಲ್ಲ. ಈ ವ್ಯತ್ಯಾಸನ ನಾವು ಅರ್ಥ ಮಾಡ್ಕೋಬೇಕು. ಮತ್ತು ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವುದು. ಭಕ್ತಿ ಯೋಗ ಅಂದ್ರೆ ಮೋಕ್ಷ ಪ್ರಕ್ರಿಯೆ. ಮೋಕ್ಷ ಪಡೆಯೋಕೆ ನಾವೇನ್ ಮಾಡ್ಬೇಕು, ಯಾವ ಕ್ರಿಯೆ ಮಾಡ್ತೀವಿ ಅದು ಭಕ್ತಿ ಯೋಗ ಅಂತ ಕರಿತೀವಿ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋವಾಗ ಈಸಿಯಾಗಿ ನಾವು ಪರಮ ಗುರಿ ಅಂದ್ರೆ ಪರಮಾತ್ಮನನ್ನ ಮುಟ್ಬೋದು ಅಂತ ಕೃಷ್ಣ ಹೇಳ್ತಾನೆ. ಸೊ ಇಲ್ಲಿ ಈ ಚಾಪ್ಟರ್ ಅಲ್ಲಿ ನಾವ್ ಏನೇನ್ ನೋಡಿದ್ವಿ, ಫಸ್ಟ್ ಅರ್ಜುನ ಕೇಳ್ತಾ ಹೋಗ್ತಾನೆ, ಪ್ರಕೃತಿ ಅಂದ್ರೆ ಏನು, ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಏನು ಅಂದ್ರೇನು, ಕ್ಷೇತ್ರಜ್ಞ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು, ಜ್ಞೇಯಂ ಅಂದ್ರೆ ಏನು, 6 ಅಲ್ವಾ. ಈ 6ಕ್ಕೆ ಕೃಷ್ಣ ಉತ್ತರ ಕೊಡ್ತಾ ಹೋಗ್ತಾನೆ. ಈ ಚಾಪ್ಟರ್ ಅಲ್ಲಿ ಜ್ಞೇಯಂ ಲಾಸ್ಟ್. ಸೊ ನಾವ್ ಇವಾಗ ನೋಡಿದ್ದು ಜ್ಞೇಯಂ. ಸೊ ಇಷ್ಟು ಕ್ಷೇತ್ರದಿಂದ ಜ್ಞೇಯಂವರೆಗೂ ನೀಟಾಗಿ ಕೃಷ್ಣ ಉತ್ತರಿಸಿ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಮತ್ತೆ ಪ್ರಕೃತಿ, ಮಾಯೆಯಿಂದ ಒಳಗೊಂಡಿರೋ ಪ್ರಕೃತಿನೇ ಎಲ್ಲ ಮಾಡೋದು, ನಾವೇನು ಮಾಡ್ತಾ ಇಲ್ಲ. ಮಾಯೆ ಕೃಷ್ಣನ ಆದೇಶ ಕೃಷ್ಣನ ಆದೇಶ ಮಾಡ್ತಾಳೆ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ, ನಾವೇನು ಮಾಡ್ತಾ ಇಲ್ಲ ಅಲ್ವಾ. ಸೊ ಜ್ಞೇಯಂ ಅಂದ್ರೆ ಜ್ಞಾನದ ವಸ್ತು, ಅದು ಕೃಷ್ಣ ಅಲ್ವಾ. ಸೊ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡ್ವಿ. ನೆಕ್ಸ್ಟ್ ನಾಳೆ ನಮ್ಗೆ ಮಾಯೆಯ ಬಗ್ಗೆ ಇನ್ನೂ ಜಾಸ್ತಿ ಕೃಷ್ಣ ಹೇಳ್ತಾನೆ. ಮಾಯೆಯ ಗುಣಗಳು ಅಲ್ವಾ, ಅದ್ರ ಬಗ್ಗೆ ನಾವು ತಿಳ್ಕೊತೀವಿ. 3 ಗುಣಗಳು, ಮತ್ತು ನಾವ್ ಯಾವ ಗುಣದಲ್ಲಿ ಇದೀವಿ, ಯಾವ ಗುಣದಲ್ಲಿ ನಾವಿದೀವಿ ಅಂತ ನಾವ್ ಅರ್ಥ ಮಾಡ್ಕೊಂಡಾಗ, ನಾವ್ ಯಾವ ಗುಣದಲ್ಲಿ ಇದೀವಿ ಅಂತ, ನಾವ್ ಯಾವ ಗುಣಕ್ಕೆ ಹೋಗಿ ಕೃಷ್ಣ ಭಕ್ತಿ ಈಸಿಯಾಗಿ ಸ್ಟಾರ್ಟ್ ಮಾಡ್ಬೋದು. ಇದೆಲ್ಲ ನಮ್ಗೆ ಸ್ವಯಂ ಅಲ್ವಾ. ಸೊ ನಾಳೆ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್, ಎಲ್ಲರೂ ಅಟೆಂಡ್ ಮಾಡಿ. ಹರೇ ಕೃಷ್ಣ. ಅಟೆಂಡೆನ್ಸ್ ಫಿಲ್ ಮಾಡಿ. ಓಕೆ, ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಓಕೆ, ಏನು ಪ್ರಶ್ನೆ ಇಲ್ಲ ಅಂದ್ರೆ ನಾವು ಶ್ಲೋಕ ಕಡೆ ಗಮನ ಕೊಡ್ಬೋದು. ಹರೇ ಕೃಷ್ಣ ಲಲಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಇವತ್ತಿನ ಶ್ಲೋಕ, ಹೊಸ ಶ್ಲೋಕ ಕಲಿಯೋಣ. ಅದನ್ನ ಕಲೀಲಿಕ್ಕೆ ಎಲ್ರಿಗೂ ಸ್ವಾಗತ. ಹರೇ ಕೃಷ್ಣ. ನಾನು ಹೇಳಿದ ಮೇಲೆ ರಿಪೀಟ್ ಮಾಡಿ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ಇದು 10ನೇ ಅಧ್ಯಾಯ 8ನೇ ಶ್ಲೋಕ. ನಮಗೆ ಗೊತ್ತು 10ನೇ ಅಧ್ಯಾಯ 8, 9, 10, 11 ಈ 4 ಶ್ಲೋಕನು ಭಗವದ್ಗೀತಾ ಚತುಶ್ಲೋಕಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಿಮಗೆ ಮಾತಾಜಿ ಮೊನ್ನೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿರ್ತಾರೆ 10ನೇ ಅಧ್ಯಾಯ ಮಾಡಿದಾಗ. ಹರೇ ಕೃಷ್ಣ. ಅಹಂ ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾಃ ಭಾವ ಸಮನ್ವಿತಾಃ. ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ.
इति मत्वा भजन्ते मां बुधा भावसमन्विताः अहं सर्वस्य प्रभवो मत्तः सर्वं प्रवर्तते इति मत्वा भजन्ते मां बुधा भावसमन्विताः अहं सर्वस्य प्रभवो मत्तः सर्वं प्रवर्तते इति मत्वा भजन्ते मां बुधा भावसमन्विताः ನಮಗೆ ಟ್ಯೂನಲ್ಲಿ ಕಲ್ಯಾಣ ಅಹಂ ಸರ್ವಸ್ಯ ಪ್ರಭವೋ अहं सर्वस्य प्रभवो मत्तः सर्वं प्रवर्तते मत्तः सर्वं प्रवर्तते इति मत्वा भजन्ते माम् इति मत्वा भजन्ते मां बुधा भावसमन्विताः बुधा भावसमन्विताः अहं सर्वस्य प्रभवो मत्तः सर्वं प्रवर्तते अहं सर्वस्य प्रभवो मत्तः सर्वं प्रवर्तते इति मत्वा भजन्ते मां बुधा भावसमन्विताः इति मत्वा भजन्ते मां बुधा भावसमन्विताः अहं सर्वस्य प्रभवो मत्तः सर्वं प्रवर्तते इति मत्वा भजन्ते मां बुधा भावसमन्विताः अहं सर्वस्य प्रभवो मत्तः सर्वं प्रवर्तते इति मत्वा भजन्ते मां बुधा भावसमन्विताः अहं सर्वस्य प्रभवो मत्तः सर्वं प्रवर्तते इति मत्वा भजन्ते मां बुधा भावसमन्विताः अहं सर्वस्य प्रभवो मत्तः सर्वं प्रवर्तते इति मत्वा भजन्ते मां बुधा भावसमन्विताः ಹರೇ ಕೃಷ್ಣ ಧನ್ಯವಾದ ಮಾತಾಜಿ ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ ನಾಳೆ ಎಲ್ಲ ರಿವೈಸ್ ಮಾಡೋಣ ನಾವು ಮತ್ತೆ ಹರೇ ಕೃಷ್ಣ ಹರೇ ಕೃಷ್ಣ ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ಹರೇ ಕೃಷ್ಣ ಎಲ್ಲರಿಗೂ ಧನ್ಯವಾದಗಳು ಶ್ಲೋಕ ಕ್ಲಾಸ್ ಅಟೆಂಡ್ ಮಾಡಿ